ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಮಹೇಶಕ್ಕೆ ಸ್ವಾಗತ. ಇವರು ಯಕ್ಷಗಾನ ಕಲಾವಿದರು, ಜಾನಪದ ನೃತ್ಯ ಹಾಗೂ ಸಂಗೀತ ಕಲಾವಿದರು, ಅದೇ ರೀತಿಯಾಗಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಮತ್ತು ರಂಗಭೂಮಿಯಲ್ಲಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ನಾಟಕವನ್ನು ಮಾಡ್ತಾ ರಂಗಭೂಮಿಯ ಓರ್ವ ಉತ್ತಮ ನಟ ಆಗಿರುವವರು. ಇವೆಲ್ಲವನ್ನು ಮೀರಿಸಿ ಮಂಚ್ ಸ್ಟಾರ್ ಖ್ಯಾತಿಯನ್ನು ಪಡೆಯೋದ್ರ ಜೊತೆಗೆ ಉಡುಪಿಯಲ್ಲೇ ರೂಬಿಕ್ಸ್ ಕ್ಯೂಬ್ ಆರ್ಟ್ನಲ್ಲಿ ತನ್ನದೇ ಆದಂಥ ವಿಶಿಷ್ಟ ಸಾಧನೆಯನ್ನು ಮೆರೆದವರು. ಅವರು ನಮ್ಮ ಇಂದಿನ ಕಾರ್ಯಕ್ರಮದ ಅತಿಥಿ. ಕಲಾವಿದ ಸರಣಿ ಕಾರ್ಯಕ್ರಮದ ಇದೊಂದು ನೂತನ ಸಂಚಿಕೆ ಕಲಾ ಮಹೇಶಕ್ಕೆ ಮತ್ತೊಮ್ಮೆ ಮಹೇಶ್ ಅವರಿಗೆ ಸ್ವಾಗತ. ಥ್ಯಾಂಕ್ ಯು. ಮಹೇಶ್, ಹೀರೋ ಥರ ಇದ್ದೀರಿ. ಕಳೆದ ಹಲವಾರು ಸಮಯಗಳಿಂದ ನಿರಂತರವಾಗಿ ನಿಮ್ಮದೇ ಒಂದು ದಾರಿಯನ್ನು ನೋಡ್ಕೊಂಡಿದ್ದೀರಿ. ರೂಬಿಕ್ಸ್ ಕ್ಯೂಬ್ ಆರ್ಟ್ನಲ್ಲಿ ಉಡುಪಿಯಲ್ಲೊಂದು ಒಳ್ಳೆಯ ಹೆಸರು ಅಂದರೆ ಮಹೇಶ್. ಹೇಗಿದ್ದೆಲ್ಲ ಸಾಧ್ಯ ಆಯಿತು ಮಹೇಶ್? ರೂಬಿಕ್ಸ್ ಕ್ಯೂಬ್ ಆರ್ಟಿಗೆ ನಾನು ಬರೋದಕ್ಕೆ ಮೇಯ್ನ್ ಕಾರಣ ಅಂದರೆ ನಾನು ಕಾಲೇಜಲ್ಲಿರುವಾಗ ಈ ರಜೆ ಟೈಮಲ್ಲಿ ಕೆಲಸಕ್ಕೆ ಹೋಗ್ತಾಯಿದ್ದೆ. ನಂದು ಅಂಕಲಿದ್ದೊಂದು ಫೋಟೋಶಾಪ್ ಇದೊಂದು ಶಾಪ್ ಇದೆ, ಆಲ್ಬಮ್ ಡಿಸೈನ್ ಮಾಡೋದು. ಅಲ್ಲಿ ಕೆಲಸಕ್ಕೆ ಹೋಗ್ತಿದ್ದೆ ರಜೆಯಲ್ಲಿ. ಅಲ್ಲಿ ಮಾಡ್ತಾ ನಾವು ಫೋಟೋಶಾಪನ್ನು ಕಂಪ್ಯೂಟರಲ್ಲಿ ವರ್ಕ್ ಮಾಡುವಾಗ ಕಟ್ಟಿಂಗ್ ಎಲ್ಲ ಮಾಡಬೇಕಾದ್ರೆ ಝೂಮ್ ಮಾಡ್ತೇವೆ. ಝೂಮ್ ಮಾಡುವಾಗ ಪಿಕ್ಸೆಲ್ಗಳು ಕಾಣ್ತವೆ. ಸೊ ಮೊದಲಿಂದ ಡ್ರಾಯಿಂಗ್ ಮಾಡ್ತಿದ್ದೆ. ಮೊದಲಿಗೆ ನನಗೆ ಅಷ್ಟು ಏನು ತಲೆಯಲ್ಲಿ ಬರ್ತಿರಲಿಲ್ಲ ವರ್ಕ್ ಮಾಡ್ತಾ. ಒಂದು ಸಾರಿ ಅನ್ನಿಸ್ತು ಈ ಪಿಕ್ಸೆಲ್ಗಳನ್ನು ಯೂಸ್ ಮಾಡ್ತಾ ಯಾಕೆ ಡ್ರಾಯಿಂಗ್ ಮಾಡಬಾರ್ದು ಅಂತ. ಯಾಕಂದರೆ ರಿಯಲಿಸ್ಟಿಕ್ ಆಗಿ ನಾವು ಆರ್ಟನ್ನು ತೆಗಿಬೋದು ಅಂತ ಒಂದು ಟ್ರೈ ಮಾಡಿದೆ. ಆಗ್ತಿದ್ದಂಗೆ ಅದರ ಕ್ಲಾರಿಟಿ ಹೆಚ್ಚಾಗಿತ್ತಾ ಹೋಗುತ್ತೆ. ಸೊ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಆರ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮೊದಲಿಗೆ ನಾನು ಅದನ್ನು ಟ್ರೈ ಮಾಡಿದ್ದು ಗ್ರಾಫ್ ಶೀಟಲ್ಲಿ. ನಾವು ಕಾಲೇಜಲ್ಲೇ ಗ್ರಾಫ್ ಶೀಟ್ ಯೂಸ್ ಮಾಡ್ತೇವೆ. ಸಣ್ಣ ಸಣ್ಣ ಸ್ಕ್ವೇರ್ ಇರುತ್ತೆ, ಅದಕ್ಕೆ ಸ್ಕೆಚ್ ಪೆನ್ನಲ್ಲಿ ಕಲರನ್ನು ಫಿಲ್ ಮಾಡ್ತಾ ಬೇರೆ ಬೇರೆ ಕಲರನ್ನು ಮೊದಲಿಗೆ ಮಾಡಬೇಕಾದ್ರೆ ಕಷ್ಟ ಆಯಿತು. ಯಾಕಂದರೆ ಐಡಿಯಾ ಇರಲಿಲ್ಲ ಹೇಗೆ ಮಾಡೋದು ಅಂತ. ನಾನು ಡೈರೆಕ್ಟ್ ಕಾಪಿ ಮಾಡ್ಲಿಕ್ಕೆ ನೋಡಿದೆ. ಒಂದು ಫೋಟೋದಲ್ಲಿ ಹೇಗಿದೆ ಅದನ್ನೇ ಕಾಪಿ ಮಾಡ್ಲಿಕ್ಕೆ ಹೋದೆ. ಅದು ಇಂಪಾಸಿಬಲ್. ಯಾಕಂದರೆ ಒಂದು ಫೋಟೋದಲ್ಲಿ ಅರೌಂಡು 10,000ಕ್ಕಿಂತ ಜಾಸ್ತಿ ಪಿಕ್ಸೆಲ್ ಇರುತ್ತೆ, ನಂತರ ಕಲರ್ಗಳು ಬೇಕಾಬಿಟ್ಟಿರುತ್ತೆ. ಅದು ಮತ್ತೆ ನೀವು ಇನ್ನು ಝೂಮ್ ಹೋಗಿದಂಗೆ ಕಲರ್ ಡಿಫ್ರೆನ್ಸ್ ಬರುತ್ತೆ. ಹೌದು, ಹಾಗಾಗಿ ಡೈರೆಕ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಆನಂತರ ಕೆಲವರು ಡ್ರಾಯಿಂಗ್ ಎಕ್ಸ್ಪರ್ಟ್ಸ್ ಹತ್ರ ಟಿಪ್ಸ್ ತಗೊಂಡು ಈ RGB ಕಲರ್ ಯೂಸ್ ಮಾಡಿಕೊಂಡು ಅದರಲ್ಲಿ ಟ್ರೈ ಮಾಡಿದೆ. ಹಾಗೆ 1-2 ವರ್ಷ ಪ್ರಾಕ್ಟೀಸ್ ಮಾಡಿದೆ ನನ್ನಷ್ಟಕ್ಕೆ. ಯಾರು ಗುರುಗಳಿಲ್ಲ, ನಾನೇ ಪ್ರಾಕ್ಟೀಸ್ ಮಾಡಿದೆ. ಕೊನೆಗೆ ಒಂದು ಹಂತಕ್ಕೆ ಡ್ರಾಯಿಂಗ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆನಂತರ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಂದರೆ KGF ಟೈಮಲ್ಲಿ ಯಶ್ ಅವ್ರದ್ದೊಂದು ಡ್ರಾಯಿಂಗ್ ಮಾಡಿ ಅದನ್ನು ಫಸ್ಟಾಗಿ ನಾನು ಅದನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೆ. ಯಶ್ ಅವರಿಂದ ಸ್ಟಾರ್ಟ್ ಆಯಿತು ನಿಮ್ಮದು ರೂಬಿಕ್ಸ್ ಕ್ಯೂಬ್ ಆರ್ಟ್. ಆ್ಯಕ್ಚುಲಿ ನಿಮಗೆ ಪ್ರೇರಣೆ ಅಂದರೆ ನೀವೇ ಓನ್ ಆಗಿ ನೀವು ಕಲ್ತ್ಕೊಂಡದ್ದು. ಈ ಬಗ್ಗೆ ಆರ್ಟ್ಗಳ ಮೇಲೆ ಮತ್ತೆ ನೋಡೋಕ್ಕೆ ಸ್ಟಾರ್ಟ್ ಮಾಡಿದಿರಾ ನೀವು? ಯಾವತ್ತು ನಿಮ್ಮದು ಇದರಲ್ಲಿ ಒಂದು ಇಂಟ್ರೆಸ್ಟ್ ಸ್ಟಾರ್ಟ್ ಆಯಿತು, ಇಲ್ಲ ಇದನ್ನು ಮಾಡಬೇಕು ಅನ್ನೋ ಇದ್ರ ಬಗ್ಗೆ ಬೇರೆ ಯಾವ್ದಾದ್ರು ಸ್ಟಡಿ ಮಾಡೋಕ್ಕೆ ನೋಡಿರಾ? ಹೌದು, ಮೊದಲಿಗೆ ನಾನು ಗ್ರಾಫ್ ಶೀಟಲ್ಲೇ ಕಂಟಿನ್ಯೂ ಮಾಡುವಂತ ಇದ್ದೆ ಆರ್ಟ್ ವರ್ಕನ್ನು. ನಾನು ಅದನ್ನು ಯಾವಾಗ ಯಶ್ ಅವರದ್ದು ಮಾಡಿ ಫೇಸ್ಬುಕ್ಕಲ್ಲಿ ಹಾಕ್ತೆ, ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟ್. ಹಾಗಾಗಿ ಒಂದಷ್ಟು ಆರ್ಡರ್ ಬರ್ಲಿಕ್ಕೆ ಶುರುವಾಯಿತು. ತುಂಬ ಆರ್ಡರ್ ತಗೊಳ್ಳಿಕ್ಕೆ ಆಗ್ತಿರ್ಲಿಲ್ಲ ನನಗೆ. ಯಾಕಂದರೆ ಒಂದು ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ 8ರಿಂದ 10 ದಿನ ಹೋಗ್ತಿತ್ತು. ಅದರಲ್ಲಿ ಇಡೀ ದಿನ ಕುತ್ಕೊಂಡು ಮಾಡಬೇಕಾಗಿತ್ತು. ಅಂದರೆ ಬಹಳ ಮಿನ್ಯೂಟ್ ವರ್ಕ್. ಹೌದು, ತುಂಬ ಕಾನ್ಸಂಟ್ರೇಟ್ ಇಟ್ಟು ಮಾಡಬೇಕು. ಒಂಚೂರು ಆಚೆ ಈಚೆ ಆದರೆ ಫುಲ್ ಡ್ರಾಯಿಂಗ್ ಹಾಳಾಗುತ್ತೆ. ಹಾಗಾಗಿ ತುಂಬ ದಿನ ತಗೊಳ್ತಾ ಇತ್ತು. ನೀವು ಅದರಲ್ಲಿ ಹೇಗೆ ಮಾಡ್ತಿದ್ರಿ? ಯಶ್ ಇದು ಮಾಡ್ಬೇಕಾದ್ರೆ ಪೀಸ್ಗಳನ್ನೆಲ್ಲ ಹೇಗೆ ಮಾಡ್ತಿದ್ರಿ? ಅದನ್ನ ಮೊದಲಿಗೆ ಫೋಟೋಶಾಪಲ್ಲಿ ವರ್ಕ್ ಮಾಡ್ಕೊಳ್ತೇನೆ. ಯಾವ ಪಿಕ್ಸೆಲ್ ಅನ್ನು ಚಾಯ್ಸ್ ಮಾಡ್ಕೊಂಡು ಪಿಕ್ಸೆಲ್ ಅನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಕನ್ವರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಕಲರ್ ಅನ್ನ ನಾವು ಅದ್ರಲ್ಲಿ ಸೆಟ್ ಮಾಡ್ಬೇಕು. ಅದನ್ನ ಮ್ಯಾನ್ಯಲ್ ಆಗಿ ಮಾಡ್ತಾ ಇದ್ದೆ ಕಲರ್ ನಾನು. ಅದಕ್ಕೆ ಡ್ರಾಯಿಂಗ್ ಗಿಂತ ಹೆಚ್ಚು ಸಮಯ ಅದಕ್ಕೆ ನನಗೆ ಹಿಡಿತಾ ಇತ್ತು. ಡೈರೆಕ್ಟ್ ಪೇಪರ್ ಅಲ್ಲಿ ಮಾಡಿ ಮಿಸ್ಟೇಕ್ ಆಗೋದಕ್ಕಿಂತ ಮೊದಲು ಅದನ್ನ ಗ್ರಾಫಿಕಲ್ ಮಾಡ್ಕೊಂಡು ಅದನ್ನ ಪೇಪರಿಗೆ ಕನ್ವರ್ಟ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಅದನ್ನೇ ಅಪ್ಡೇಟ್ ಮಾಡುವಂತ ಒಂದು ಪ್ಲಾನ್ ಆಯ್ತು. ಫ್ರೆಂಡ್ ಹೇಳಿದ ಹೀಗೆ ಸುಮಾರು ಜನ ರೂಬಿಕ್ಸ್ ಕ್ಯೂಬಲ್ಲಿ ಆರ್ಟ್ ಮಾಡ್ತಾರೆ, ಅದನ್ನ ಯಾಕೆ ರೆಫರೆನ್ಸ್ ತಗೊಳ್ಬಾರ್ದು ಅಂತ. ವಿಡಿಯೋ ನೋಡಿದೆ, ಬಟ್ ಅದನ್ನು ಹೇಗೆ ಮಾಡೋದಂತ ಗೊತ್ತಿರಲಿಲ್ಲ. ನನ್ನಷ್ಟಕ್ಕೆ ಅದನ್ನು ಇನ್ನೂ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಅದನ್ನೇ ನಾವೀಗ ಡ್ರಾಯಿಂಗಲ್ಲಿ ನಾನು ಏನು ಮಾಡ್ತಿದ್ದೆ ಅದನ್ನೇ ಕನ್ವರ್ಟ್ ರೂಬಿಕ್ಸ್ ಕ್ಯೂಬ್ಗೆ. ಅಲ್ಲಿ 1 ಸ್ಕ್ವೇರ್ ಅಂದರೆ ಇಲ್ಲಿ ರೂಬಿಕ್ಸ್ ಕ್ಯೂಬ್ನ 1 ಬಾಕ್ಸ್, ಇಲ್ಲಿ 9 ಸ್ಕ್ವೇರ್ ಅಂದರೆ ಇಲ್ಲಿ ಒಂದು ರೂಬಿಕ್ಸ್ ಕ್ಯೂಬ್. ಅದನ್ನು ಟ್ರೈ ಮಾಡ್ಲಿಕ್ಕೆ ನೋಡಿದೆ. ಫಸ್ಟಿಗೆ ಕಷ್ಟ ಆಯ್ತು, ಯಾಕಂದರೆ ಡಿಟ್ಟೋ ಕಾಪಿ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ನಾವು ಯಾವ ಕಲರ್ ಅನ್ನ ಯೂಸ್ ಮಾಡ್ಬೋದು, ನಮ್ಗೆ ಯಾವ ಸ್ಕೆಚ್ ಪೆನ್ ಯಾವ ಕಲರ್ ಬೇಕಾದ್ರೂ ಸಿಗುತ್ತೆ. ರೂಬಿಕ್ಸ್ ಕ್ಯೂಬ್ ಅಲ್ಲಿ ಸಿಗೋದು 6 ಕಲರ್ ಮಾತ್ರ. ಆ 6 ಕಲರ್ ಅನ್ನ ಯೂಸ್ ಮಾಡಿ ಡ್ರಾಯಿಂಗ್ ಮಾಡೋದು ಸ್ವಲ್ಪ ಚಾಲೆಂಜ್ ಆಗಿತ್ತು. ಸೊ ಅದನ್ನ ಕಲಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿತು ನನಗೆ. ಅದಾದ ನಂತರ ಇಲ್ಲಿ ತನಕ ಒಂದಷ್ಟು ಆರ್ಟ್ ವರ್ಕ್ ಗಳನ್ನ ರೂಬಿಕ್ಸ್ ಕ್ಯೂಬ್ ಅಲ್ಲಿ ಮಾಡ್ತಾ ಬಂದಿದ್ದೆ. ಈ ರೂಬಿಕ್ಸ್ ಕ್ಯೂಬ್ ಅನ್ನೋದು
ನಮ್ಮಲ್ಲಿ ಜಾಸ್ತಿ ಪಾಪ್ಯುಲರ್ ಅಲ್ಲ ಹೊರಗಡೆ ಹೊರದೇಶಗಳಲ್ಲಿ ಜಾಸ್ತಿ ಪಾಪ್ಯುಲರ್ ಇದೆ? ನಮ್ಮಲ್ಲಿ ರೂಬಿಕ್ಸ್ ಕ್ಯೂಬ್ ಅನ್ನ ಈ ಮಕ್ಕಳು ಎಲ್ಲ ಜಾತ್ರೆಯಲ್ಲಿ ನೋಡ್ತಾರೆ, ಕಲರ್ ಕಲರ್ ಇದೆ ಅಲ್ಲಿ ಏನಿರುತ್ತೆ ಅಂದ್ರೆ ಜಸ್ಟ್ ನಾವು ನೋಡ್ತಾ ತಿರುಗಿಸ್ತಾ ಇರೋದು, ಕೊನೆಗೆ ಒಂದೇ ಕಲರ್ ಸೆಟ್ ಮಾಡಿದ್ರೆ ಕೇಳುದು, ಅದನ್ನ ಈ ಜೊತೆ ಅಲ್ಲಿ ಹಾಳು ಮಾಡ್ಕೊಂಡು ಇಲ್ಲ ಅದಕ್ಕೊಂದು ಮೆಥಡ್ ಇದೆ ಅನ್ಕೊಂಡು ಕೊನೆಗೆ ಯಾವ್ದಾಗದೆ ಮುಗ್ದು ಹಾಕೋದು ಅಷ್ಟೇ. ಇಲ್ಲಿ ರೂಬಿಕ್ ಕ್ಯೂಬ್ ಆರ್ಟ್ ನಮ್ದು ಮುಗ್ದೋಗುತ್ತೆ. ನಮ್ಮಲ್ಲಿ ಜಾಸ್ತಿ ಏನಂದ್ರೆ ರೂಬಿಕ್ಸ್ ಕ್ಯೂಬ್ ಅಂದ್ರೆ ಒನ್ ಸೈಡ್ ಸಾಲ್ವ್ ಮಾಡ್ಲಿಕ್ಕೆ ಅಂತ ಇರೋದಂತ ಒಂದು ಕಾನ್ಸೆಪ್ಟ್. ಅಂದ್ರೆ ಒಂದೇ ಸೇಮ್ ಕಲರ್ ಅನ್ನ ನೀವು ಯಾವ ಕಡೆಗೆ ಸೆಟ್ ಮಾಡ್ತೀರಿ ಅಲ್ಲಿಗೆ ನಿಮ್ದು ಮುಗಿದೋಗುತ್ತೆ. ರೂಬಿಕ್ಸ್ ಕ್ಯೂಬ್ ಅನ್ನ ಸಾಲ್ವ್ ಮಾಡೋದು ಆಕ್ಚುಲಿ ತುಂಬಾ ಈಸಿ ಇದೆ. ಅದಕ್ಕೆ ಬೇಕಾದಂತ ಟ್ಯೂಟೋರಿಯಲ್ ಗಳು ಈಗ ನಮ್ಗೆ ಮೊಬೈಲ್ ಅಲ್ಲೇ ಸಿಗುತ್ತೆ. ಒಂದ್ಸರಿ ಅದನ್ನ ಕಲ್ತ್ಕೊಳ್ಳಿಕ್ಕೆ ನಮ್ಗೊಂದು 20-30 ದಿನ ಕಲಿಯುವಂತ ಪೇಷನ್ಸ್ ಬೇಕು. ಅದಿದ್ರೆ ಆರಾಮಾಗಿ 40-50 ಸೆಕೆಂಡ್ ಒಳಗೆ ಅವರೇಜ್ ಆಗಿ ನಾವು ಅದನ್ನ ಸಾಲ್ವ್ ಮಾಡಬಹುದು. ಈಗ ರೂಬಿಕ್ಸ್ ಕ್ಯೂಬ್ ಆರ್ಟ್ ಉಡುಪಿಯಲ್ಲಿ ಹೇಗಿದೆ ನಿಮ್ಮ ಪ್ರಕಾರ? ಅಂದ್ರೆ ಇದ್ರ ಬಗ್ಗೆ ರೆಸ್ಪಾನ್ಸ್ ಹೇಗಿದೆ, ಅಥವಾ ಇದ್ರ ಬಗ್ಗೆ ಏನು ಸ್ಪೆಷಲ್ ಉಡುಪಿಯಲ್ಲಿ ನೋಡ್ಕೊಂಡಿದ್ರೆ, ಅಥವಾ ನೀವೇ ಇದ್ರ ಬಗ್ಗೆ ಏನಾದ್ರು ಸ್ಪೆಷಲೈಸೇಷನ್ ಮಾಡಿದ್ರೆ? ಹೇಗೆ ರೂಬಿಕ್ಸ್ ಕ್ಯೂಬ್ ಆರ್ಟ್ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಯಾವಾಗ ನಂಗೆ ಇದ್ರ ಕಾನ್ಸೆಪ್ಟ್ ಐಡಿಯಾ ಹುಟ್ಕೊಳ್ತು, ಆಗ ನಾನು ರಿಸರ್ಚ್ ಮಾಡ್ತಾ ಹೋದಾಗ ಉಡುಪಿಯಲ್ಲಿ ಒಬ್ರು ಮಾಡ್ತಾ ಇದ್ರು, ಪೃಥ್ವೀಶ್ ಅಂತ, ರೂಬಿಕ್ಸ್ ಕ್ಯೂಬ್ ಆರ್ಟ್ ಮಾಡ್ತಿದ್ರು. ಈಗ ಅವರು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಹಾಗಾಗಿ ನಾನು ಅವ್ರ ಹತ್ರನೂ ಸ್ವಲ್ಪ ಟಿಪ್ಸ್ ತಗೊಂಡಿದ್ದೆ, ನಾನು ಸ್ಟಾರ್ಟ್ ಮಾಡಿದೆ. ಉಡುಪಿಯಲ್ಲಿ ನನಗೆ ಮೊದಲು ಆರ್ಟ್ ವರ್ಕ್ ಸ್ಟಾರ್ಟ್ ಮಾಡಿದಾಗ ನಂಗೆ ಮೊದಲ ವೇದಿಕೆ ಅಂದರೆ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಮತ್ತು ಫೇಸ್ಬುಕ್ಕಲ್ಲಿ ಹಾಕ್ತಾ ಇದ್ದೆ. ಒಂದಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆನಂತರ ಒಂದಷ್ಟು ಜನ ಪ್ರೋಗ್ರಾಮ್ಗಳಿಗೆ ಬಂದು ಮಾಡ್ಬೋದು ಅಂತ ಕೇಳ್ತಿದ್ರು. ಹಾಗಾಗಿ ಯಾಕೆ ನಾನು ಮನೆಯಲ್ಲೇ ಮಾಡಿ ಹಾಕೋದಕ್ಕಿಂತ ಪ್ರೋಗ್ರಾಮ್ ಸ್ಟೇಜ್ ಶೋಸ್ ಕೊಡುವ ಅಂತ ಅಟ್ಲೀಸ್ಟ್ ಒಂದು ಎಕ್ಸ್ಪೋಜರ್ ಸಿಗುತ್ತೆ. ಹೌದು. ಹಾಗಾಗಿ ಮೊದಲಿಗೆ ನಾನು ಮಲ್ಪೆಯಲ್ಲಿ ಒಂದು ಪ್ರೋಗ್ರಾಮ್ ಆಗಿತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ, ಅಲ್ಲಿ ಲೈವ್ ಆಗಿ ಮಾಡಿದೆ. ಲೈವ್ ಆಗಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ ಒಂದು. ಅನಂತರ ಎಲ್ಲ ಕ್ಯೂಬ್ ಸಾಲ್ವ್ ಮಾಡ್ತಾ ಫ್ರೇಮ್ ಅಲ್ಲಿ ಅರೌಂಡ್ 750 ರೂಬಿಕ್ಸ್ ಕ್ಯೂಬ್ ಬೇಕಾಗುತ್ತೆ ನನ್ನ ಹತ್ರ ಇರೋ ಫ್ರೇಮ್ ಅಲ್ಲಿ ಮಾಡೋದಾದ್ರೆ. ಅಷ್ಟನ್ನ ತಿರುಗಿಸ್ಲಿಕ್ಕೆ ನಾನು ಅಲ್ಲಿ 2.5 ಗಂಟೆ ತಕೊಂಡಿದ್ದೆ. ಆ ಪ್ರೋಗ್ರಾಮ್ ಕೂಡ ಹಾಗೆ ಇತ್ತು, ಒಂದು ಮುದ್ದು ಕೃಷ್ಣ ಸ್ಪರ್ಧೆ. ಸೊ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಇತ್ತು. ನಾನು ಬೆಳಿಗ್ಗೆಯಿಂದ ಪ್ರೋಗ್ರಾಮ್ ಎಂಡ್ ಆಗೋ ತನಕ ಮಾಡಿದ್ದೆ. ಪೇಷನ್ಸ್ ಬೇಕು. ಆನಂತರ ನೆಕ್ಸ್ಟ್ ಏನ್ ಪ್ಲಾನ್ ಮಾಡಿದ್ರೆ ಮುಗಿಯೋ ತನಕ ಮನುಷ್ಯನಿಗೆ ಗೊತ್ತಾಗಲ್ಲ ಏನ್ ಮಾಡ್ತಾ ಇದ್ದೀರಾ, ಸುಮ್ನೆ ಅಲ್ಲಿಂದ ತೆಗೆದು ಅಟ್ಟಿ ಇಡ್ತಾ ಇದ್ದಾನೆ, ಈ ಕಡೆ ಇಡ್ತಾ ಇದ್ದಾನೆ ಅಷ್ಟೇ. ಮೊದ್ಲಿಗೆ ಅಂದ್ರೆ ಬರ್ತಾರೆ, ನೋಡ್ತಾರೆ ಏನೋ ರೂಬಿಕ್ಸ್ ಕ್ಯೂಬ್ ಅಲ್ಲಿ ಆಡ್ತಾ ಇದ್ದಾನೆ ಅಂತ ಹೇಳಿ ಹೋಗ್ತಾ ಇದ್ರು. ಯಾವಾಗ ಕಂಪ್ಲೀಟ್ ಆಯ್ತು ಆನಂತರ ಜನರದ ರೆಸ್ಪಾನ್ಸೇ ಚೇಂಜ್ ಆಗ್ತಿತ್ತು. ನೆಕ್ಸ್ಟ್ ಅದನ್ನ ಇನ್ನೂ ಸ್ವಲ್ಪ ಚೇಂಜ್ ಮಾಡೋಣ ಅಂತ, ಯಾಕಂದ್ರೆ ಜನರಿಗೆ ಪೇಷನ್ಸ್ ಇಲ್ಲ 2-2.5 ಗಂಟೆ ಕೂತ್ಕೊಂಡು ನೋಡುವಂತ. ಬಂದವರು ಲಾಸ್ಟ್ ಆಗೋ ತನಕ ಇರ್ತಾರನ್ನೋ ಗ್ಯಾರಂಟಿ ಇರೋದಿಲ್ಲ. ಹಾಗಾಗಿ ಮೊದಲು ಮನೆಯಲ್ಲೇ ನಾನು ಆಟೋನ ಸೆಟ್ ಮಾಡ್ಕೊಂಡು ಬಾಕ್ಸಿಗೆ ಹಾಕೊಂಡು ಹೋಗ್ತಿದ್ದೆ. ಸ್ಟೇಜ್ ಅಲ್ಲಿ ಲೈವ್ ಆಗಿ ಸೆಟ್ ಮಾಡ್ತಿದ್ದೆ. 10-11 ನಿಮಿಷದಲ್ಲಿ ಸೆಟ್ ಆಗ್ತದೆ, ಸಿಗ್ತದೆ. ಸೊ 11 ನಿಮಿಷದಲ್ಲಿ ಸ್ಟೇಜ್ ಅಲ್ಲಿ ಸೆಟ್ ಮಾಡ್ತಿದ್ದೆ. ಸೊ ಅಂತ ಪ್ರೋಗ್ರಾಮ್ ಅನ್ನ ಒಂದು ಇಷ್ಟ ತನಕ ಒಂದು 40-45 ಶೋಸ್ ಕೊಟ್ಟಿದ್ದೇನೆ. ಉಡುಪಿ ಕರ್ನಾಟಕದಾದ್ಯಂತ 45 ಶೋ ಕೊಟ್ಟಿದ್ದೇನೆ. ಅದರಲ್ಲಿ ಕೂಡ ತುಂಬಾ ನಿಮ್ಗೆ ಹೆಸರು ಪಡೆದಿದ್ರಿ. ಯಾವ್ದನ್ನು ಕೋಟಿ ಚೆನ್ನಯ್ಯ ಮತ್ತೆ ಸಾಲುಮರದ ತಿಮ್ಮಕ್ಕಂದ್ರೆ. ಹೌದು. ಆ ಒಂದು ಮೂಮೆಂಟ್ ಹೇಗಿತ್ತು? ಸಾಲುಮರದ ತಿಮ್ಮಕ್ಕನ ಎಸ್ಪೆಷಲಿ ನಾನು ಹೇಳಿ, ಯಾಕಂದ್ರೆ ವೃಕ್ಷ ದೇವತೆ, ವನ ದೇವತೆ ಹೀಗೆಲ್ಲ ಅವರನ್ನು ನಾವು ಕೊಂಡಾಡ್ತೀವಿ. ಯಾಕಂದ್ರೆ ಅವರ ಸಾಧನೆ ಇರ್ಬೋದು ಅಥವಾ ಅವರು ಬೆಳೆದ ರೀತಿ, ಇವೆಲ್ಲವೂ ಕೂಡ ನಮ್ಮ ದೇಶಕ್ಕೆ ಮಾದರಿ ಆಗಿರುವಂಥದ್ದು. ಅದಕ್ಕೆ ಬೇಕಾಗಿ ಅವರಿಗೆ ದೇಶದ ಅತ್ಯುನ್ನತ ಒಂದು ಪ್ರಶಸ್ತಿಗಳಲ್ಲಿ ಒಂದು ಅವರಿಗೆ ಸಿಗ್ತವ್ರಿಗೆ. ಸೊ ಈ ಸಂದರ್ಭದಲ್ಲಿ ಅವ್ರ ಜೊತೆ ಹೇಗಿತ್ತು ನಿಮ್ಮ? ನಾ ಮೊದಲಿಂದ ಕಾಲೇಜ್ ಡೇಸ್ ಇಂದಲೂ ಈ ಗಿಡ ನೆಡುವಂತ ಸ್ವಲ್ಪ ಹುಚ್ಚು ಜಾಸ್ತಿ. ಹಾಗಾಗಿ ಸಾಲುಮರ ತಿಮ್ಮಕ್ಕನವರನ್ನ ನಾವು ತುಂಬಾ ಆತ್ಮೀಯವಾಗಿ ಪೂಜೆ ಮಾಡ್ತಿದ್ವಿ. ಒಂದು ದೇವತೆ ತರ ಇದ್ರು ನಮಗೆ. ಹಾಗಾಗಿ ಉಡುಪಿಯಲ್ಲಿ ಅವರು ನಮ್ದೇ ತಂಡ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ ಅದರ ಉದ್ಘಾಟನೆಗೆ ಬರೋದಂತ ಹೇಳಿದಾಗ ನಾನೇ ನಮ್ದು ಸಂಚಾಲಕರ ಹತ್ರ ಹೇಳಿದೆ, ಸರ್ ನಾನು ಒಂದು ಶೋ ಕೊಡ್ತೇನೆ, ಯಾಕಂದ್ರೆ ಅವ್ರ ಎದುರಲ್ಲೇ ಲೈವ್ ಆಗಿ ಪರ್ಫಾರ್ಮ್ ಮಾಡೋ ಭಾಗ್ಯ ಒಂದಿದೆಯಲ್ಲ ಅಂತ ನಾನು ಹೇಳಿದೆ. ಅವಕಾಶ ಕೊಟ್ಟರು. ಸೊ ಸಾಲುಮರ ತಿಮ್ಮಕ್ಕ ಅವರು ವೇದಿಕೆ ಮೇಲೆ ಇದ್ರು, ನಾನು ಆರ್ಟ್ ವರ್ಕ್ ಮಾಡ್ತಿದ್ರೆ ಅವ್ರ ಸೈಡಲ್ಲೇ ಕುತ್ಕೊಂಡಿದ್ರು. ಒಳ್ಳೆ ಅವಕಾಶ. ಅವರ ಪಕ್ಕದಲ್ಲೇ ನಾನು ಆರ್ಟ್ ವರ್ಕ್ ಮಾಡ್ತಾ ಇದ್ದೆ. ಆ ಅಜ್ಜಿಗೆ ಅದನ್ನ ನೋಡಿ ತುಂಬಾ ಖುಷಿಯಾಗಿತ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಎಲ್ಲ ಮುಗ್ದ ನಂತರ ಅವ್ರು ಸ್ಟೇ ಆಗಿದ್ದ ರೂಮಿಗೆ ಹೋಗಿ ಅವರ ಜೊತೆ ಒಂದು 2-2.5 ಗಂಟೆ ಕಳೀಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಹಾಗಾಗಿ ಇಷ್ಟ ತನಕ ಮಾಡಿದ ನನ್ನ ಕಾರ್ಯಕ್ರಮದಲ್ಲಿ ಅದೊಂದು ಅವಿಸ್ಮರಣೀಯ ಕಾರ್ಯಕ್ರಮ. ಖಂಡಿತ 100%. ನಾವು ಯಾರನ್ನ ದೇವ್ರ ತರ ಪೂಜೆ ಮಾಡ್ತೀವೋ ಅವ್ರ ಜೊತೆಯಲ್ಲಿ ಅಷ್ಟೊತ್ತು ಸಿಗ್ಬೇಕಾದ್ರೆ ಅದಕ್ಕಿಂತ ದೊಡ್ಡ ನಮ್ಮ ಭಾಗ್ಯ ಏನಿದೆ ಅಂತ ಅನಿಸ್ತಾ ಇದೆ ಅಲ್ವಾ? ಜೊತೆಗೆ ಮಹೇಶ್, ನಿಮ್ದು ಇದು ರೂಬಿಕ್ ಕ್ಯೂಬ್ ಆರ್ಟ್ ಬಿಟ್ರೆ ಅದ್ಭುತವಾದಂಥ ಕಲಾವಿದ, ರಂಗಭೂಮಿ ಪಯಣ ಹೇಗೆ? ರಂಗಭೂಮಿಯಲ್ಲಿ ನಾನು ಮೊದಲನೇ ಸಾರಿ ಸ್ಟೇಜ್ ಹತ್ತಿದೆ, ಅಂದರೆ ಯಾವತ್ತೂ ಸ್ಟೇಜ್ ಹತ್ತಿದವನಲ್ಲ. ನಾನು
ಡಿಗ್ರಿ ಬರೋ ತನಕ ಜಾಸ್ತಿ ಸ್ಟೇಜ್ ಹತ್ತಲೇ ಇಲ್ಲ ನಾನು. 2-3 ಸರಿ ಹತ್ತಿದ್ದೆ ಅಷ್ಟೇ ಸ್ಟೇಜ್. ಅದರಲ್ಲಿ ಮೊದಲೇ ಸರಿ ಹತ್ತಿದ್ದು ನಾನು ವೇದಿಕೆ ನಾಟಕ ಮಾಡೋಕಂದ್ರೆ ನಾನು 7ನೇ ಕ್ಲಾಸಲ್ಲಿರುವಾಗ MS ಭಟ್ ಸರ್ ನಮ್ಗೆ ಒಂದು ನಾಟಕ ಡೈರೆಕ್ಷನ್ ಮಾಡಿದ್ರು. ಅದರಲ್ಲಿ ನಾನು ಹೌದು ಅದ್ಭುತ ಕಲಾವಿದವರು, ಮೊದಲ ಗುರುಗಳು ನನಗೆ ಅವರು. ನಾನಾಗ ಸ್ಟೇಜಿಗೆ ಹತ್ಲಿಕ್ಕೆ ಹೆದರ್ತಿದ್ದೆ. ಸರೇ ಫೋರ್ಸ್ ಮಾಡಿ ನನ್ನ ನಾಟಕಕ್ಕೆ ಹಾಕಿದ್ರು. ಅದ್ರಲ್ಲಿ ನಂಗೆ ಏನಿರಲಿಲ್ಲ, ಒಂದು ಪ್ರೇತದ ರೋಲ್, ಅಲ್ಲಿಂದ ಬರೋದು ಇಲ್ಲಿಂದ ಹೋಗೋದು ಅಷ್ಟೇ ಇತ್ತು. ಅದು ನನ್ನ ಮೊದಲ ನಾಟಕದ ಒಂದು ಅನುಭವ. ಅದ ನಂತರ ನಾನು ನಾಟಕದ ಹತ್ರ ಒಲವು ಮೂಡುವಲ್ಲಿ ಮಹತ್ತರ ಪಾತ್ರ ರವಿರಾಜ್ HP, ಅನಂತರ ಪ್ರದೀಪ್ ಚಂದ್ರ ಕುತ್ಪಾಡಿ ಅವರು. ನಮ್ಮದು ಡಿಗ್ರಿ ರಂಗಭೂಮಿ ಉಡುಪಿ. ಡಿಗ್ರಿಯಲ್ಲಿ ನಾನು ಕಲಿತಾ ಇರಬೇಕಾದ್ರೆ NSS ಕ್ಯಾಂಪ್ ಆಗಿತ್ತು. NSS ಕ್ಯಾಂಪಲ್ಲಿ ಒಂದಿನ ರವಿರಾಜ್ ಸರ್ ಮತ್ತು ಪ್ರದೀಪ್ ಚಂದ್ರ ಕುತ್ಪಾಡಿ ಅವರು ಒಂದಿನ ವರ್ಕ್ಶಾಪ್ ತಗೊಂಡಿದ್ರು ರಂಗಭೂಮಿ ಬಗ್ಗೆ. ಸೊ ಅದು ನಮಗೆ ಎಷ್ಟು ಪ್ರಭಾವ ಬೀರಿತಂದರೆ, ಆ ವರ್ಷ ನಮ್ಮ ಕಾಲೇಜಿದ್ದು 25ನೇ ವರ್ಷದ್ದು ಸೆಲೆಬ್ರೇಷನ್ ಇತ್ತು. ನಾವೆಲ್ಲರೂ ನಮ್ಮ ಪ್ರಿನ್ಸಿಪಲ್ ಹತ್ರ ಮಾತಾಡಿ ಆ ವರ್ಷ ರವಿರಾಜ್ HP ಅವರು ನಮ್ಗೊಂದು ನಾಟಕ ಮಾಡಿಸಿದ್ರು, ಚೋರಚರಣದಾಸ ಅಂತ. ಸೊ ಅಲ್ಲಿಂದ ನಾಟಕದ ಜರ್ನಿ ಶುರುವಾಯಿತು. ಮೊದಲನೇ ಬಾರಿ ಚೋರಚರಣದಾಸ ನಾಟಕದಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ರು, ಅಲ್ಲಿ ಅಭಿನಯಿಸಿ ಮುಂದಿನ ದಿನಗಳಲ್ಲಿ ರಂಗಭೂಮಿ ತಂಡದ ಜೊತೆ ಸೇರಿ ಇಲ್ಲಿ ತನಕ ಅನೇಕ ನಾಟಕಗಳಲ್ಲಿ ಭಾಗವಹಿಸ್ತೇನೆ. ಹಾಗೆ ಅದರ ನಂತರ ಕಿರ್ದಾರ್ ಥಿಯೇಟರ್ ಗ್ರೂಪ್, VR ಫ್ರೆಂಡ್ಸ್, ಹೀಗೆ ಅನೇಕ ತಂಡಗಳಲ್ಲೂ ನಾಟಕದಲ್ಲಿ. ಅದನ್ನೇ ಕೇಳ್ತಿದ್ದೆ. ಆ ರಂಗಪಯಣಗಳಲ್ಲಿ ಬಹುಶಃ ಬಹಳಷ್ಟು ಜನ ಹೇಳ್ತಾರೆ ಈ ಕಲೆ, ಸಂಗೀತ, ಈ ನಾಟಕ, ಇವು 3 ಬಹಳ ಅನ್ಯೋನ್ಯ ಆಗಿರುತ್ತೆ. ಯಾಕಂದರೆ ಸಂಗೀತದಲ್ಲಿದ್ದವನಿಗೆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದು ಬೇಕು. ಸೊ ಅವನು ಯಾವ ಫೀಲ್ ಕೊಡ್ತಾನೆ ಅದಕ್ಕೆ ಇವನಿಗೆ ನಟನೆ ಹೆಲ್ಪ್ ಆಗುತ್ತೆ. ಆರ್ಟಲ್ಲಿರೋನಿಗೆ ಏನಾಗುತ್ತೆ ಅಂದರೆ ಅವನ ಕಲ್ಪನೆಗೆ ಒಂದು ಪಾತ್ರ ಬೇಕಾಗುತ್ತೆ. ಯಾವುದೇ ಒಂದು ಆರ್ಟ್ ಮಾಡ್ಬೇಕಾದ್ರೆ ನಾನು ಈ ಥರ ಮಾಡಿದರೆ ಚೆನ್ನಾಗಿ, ಹಾಗೆ ಅದು ಹೇಗಿರ್ತದೆ ಅಂತ. ಒಂದು ಆರ್ಟ್ ಮಾಡ್ಬೇಕಾದ್ರೆ ಇಲ್ಲ, ಒಂದು ರೌದ್ರ ಭಾವದ್ದು ಒಂದು ಆರ್ಟ್ ಬೇಕಂದ್ರೆ ನೀವೇನು ಕಲ್ಪನೆ ಮಾಡ್ತೀರಿ, ಒಂದು ನಟನೆಯನ್ನು ಕಲ್ಪನೆ ಮಾಡ್ತೀರಿ. ಸೊ ಇವೆಲ್ಲವೂ ಕೂಡ ಕಲೆಯಲ್ಲಿ ಇದ್ದುಕೊಂಡು ಒಳಗಡೆ ಒಂದಕ್ಕೊಂದು ಅನ್ಯೋನ್ಯವಾಗಿರುವಂಥ ಒಂದು ಪ್ರಕಾರ. ನಿಮಗೆ ಚಿತ್ರಕಲೆಗೆ ಡ್ರಾಮಾ ಏನಾದರೂ ಹೆಲ್ಪ್ ಆಯ್ತಾ? ಖಂಡಿತ. ಈ 5 ವರ್ಷದಿಂದ ರಂಗಭೂಮಿಯಲ್ಲಿ ಏನು ತೊಡಗಿಸ್ಕೊಂಡಿದ್ವಿ, ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡ್ರೆ ಒಂದೇನಂದ್ರೆ ನಾವು ಖಾಲಿ ನಟನೆ ಬಗ್ಗೆ ಅಷ್ಟೇ ಅಲ್ಲ, ಅದರ ಹಿಂದಿನ ಎಲ್ಲ ಕಲ್ತ್ಕೊಳ್ತೇವೆ. ಸ್ಟೇಜಿಗೆ ಸ್ಕ್ರೀನ್ ಕಟ್ಟೋದಿರ್ಬೋದು, ಲೈಟ್ ಕಟ್ಟೋದಿರ್ಬೋದು, ಲೈಟ್ ಆಪರೇಟ್ ಮಾಡೋದಿರ್ಬೋದು, ಮೇಕಪ್ ಇಂದ ಇಡ್ಬೋದು, ಎಲ್ಲದನ್ನು ನಮಗೆ ರಂಗಭೂಮಿ ಕಲಿಸಿಕೊಡುತ್ತೆ. ಅದೆಲ್ಲ ನಂಗೆ ಇಲ್ಲಿ ತುಂಬಾ ಸಹಾಯ ಆಯಿತು. ಈ ಮೇನ್ ಪೇಷನ್ಸ್ ಇದೆಯಲ್ಲ, ಅದು ಕೂಡ ರಂಗಭೂಮಿಯಿಂದನೇ ನಾನು ಕಲ್ತ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತ ಖಂಡಿತ ನಮ್ಗೆ ಬೇಕಾಗಿದೆ ಪೇಷನ್ಸ್. ಪೇಷನ್ಸ್ ಇಲ್ಲ ಅಂದ್ರೆ ಆರ್ಟ್ ಫೀಲ್ಡ್ ಕಷ್ಟ. ಇವತ್ತಿನ ಯುವ ಜನತೆ ಎಲ್ಲ ಹೇಗಿದ್ದಾರೆ ಅಂದ್ರೆ, ರಾತ್ರಿ ಬೆಳಗಾಗೋದ್ರೊಳಗೆ ಒಂದು ಫೇಮ್ ಬರಬೇಕು ಅಂತ, ಫಾಸ್ಟ್ ಫುಡ್. ಅದೇ ಈಗ ಹರಿಯೋದು, ಬೇಯಿಸೋದು, ಇಡೋದು ಮುಗ್ದೋಯ್ತು ಅಷ್ಟೇ. 2 ವಿಸಿಲ್ ಹೊಡೆದ್ರೆ ಬೆಂದಾಗಬೇಕು ಅಂತ ಕಾಲಘಟ್ಟದಲ್ಲಿ. ಯಾಕೆಂದ್ರೆ ಇನ್ನೊಂದು ಕಾರಣ ಏನಂದ್ರೆ, ನನ್ನ ಒಪಿನಿಯನ್, ಅತಿಯಾದ ಎಕ್ಸ್ಪೋಜರ್ ಸಿಗ್ತಾ ಇದೆ ಅಂತ ಅನಿಸ್ತಾ ಇದೆ ನನಗೆ ಇವತ್ತೇನಿಗೆ. ಯಾಕಂದ್ರೆ ನೀವೇನು ಮಾಡ್ತೀರಿ ಅದಕ್ಕಿಂತ ಜಾಸ್ತಿ ಎಕ್ಸ್ಪೋಜರ್ ಸಿಕ್ಕಿದಾಗ ಏನಾಗುತ್ತೆ ಅಂದರೆ, ನಾವೆಲ್ಲೋ ಈಗಲೇ ಮಾಡ್ಬೇಕು, ನಾಳೆನೇ ಪ್ರಚಾರಕ್ಕೆ ಬರಬೇಕು ಅನ್ನುವಂಥ ಆ ಒಂದು ತುಡಿತದ ಕಾರಣ ಏನಾಗುತ್ತೆ, 2 ದಿವಸ ಪ್ರಚಾರ ಬಂದ ನಂತರ ಅವ್ನು ಮತ್ತೆ ಸಾಧನೆ ನಿಲ್ಲಿಸಿಬಿಡ್ತಾನೆ, ಪ್ರಚಾರದಿಂದ ಹೋಗ್ಬಿಡ್ತಾರೆ. ಹೌದು, ಅದು ಹೌದು. ಆಗ ನಮ್ಮ ಬೆಳವಣಿಗೆಗಳು ಇನ್ನಷ್ಟು ಸಾಧನೆಗಳೆಲ್ಲ ಕಮ್ಮಿ ಆಗುತ್ತೆ. ಮೊದಲು ಹಾಗಿರ್ಲಿಲ್ಲ. ನೀವು ಒಂದಷ್ಟು ನಾಟಕ ಮಾಡಿದ ನಂತರ ಅವರೊಬ್ಬ ನಟ ಅಂತ ಗುರುತಿಸ್ತಾ ಇದ್ರು. ಒಂದಷ್ಟು ಆರ್ಟ್ಗಳನ್ನು ಮಾಡಿ 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 ಆಮೇಲೆ ಅವ್ರ ಆರ್ಟ್ ಒಬ್ಬ ಆರ್ಟಿಸ್ಟ್ ಅಂತ ಕೊಡ್ತಾ ಇದ್ರು. ಸೊ ಬಟ್ ಏನಂದ್ರೆ ಎಲ್ಲೋ ಅವ್ರವ್ರ ಕೈಯಲ್ಲಿದೆ. ಸಾಧನೆ ಮಾಡ್ಬೇಕನ್ನೋ ಛಲ ಅವನ ಕೈಯಲ್ಲಿದ್ದರೆ ಇದೆಲ್ಲವನ್ನು ಬದಿಗಿಟ್ಟ ಸಾಧನೆಯನ್ನು ಮಾಡ್ಬೋದು. ಕೋಟಿ ಜನರ ರೂಬಿಕ್ ಕ್ಯೂಬ್ ಬಗ್ಗೆ ಏನು ಹೇಳಿ? ಕೋಟಿ ಜನರ ರೂಬಿಕ್ಸ್ ಕ್ಯೂಬ್ ಬಗ್ಗೆ ಹೇಳೋದಾದ್ರೆ, ನಾನು ರೂಬಿಕ್ಸ್ ಕ್ಯೂಬ್ ತಗೊಂಡ ನಂತರ ಫಸ್ಟ್ ಮಾಡಿದ ಆರ್ಟ್ ವರ್ಕ್ ನಾನು ಕೋಟಿ ಚೆನ್ನೈರ ಆರ್ಟ್ ವರ್ಕ್. ಯಾಕಂದರೆ ನಮ್ಮ ಕುಲದೇವರ ಆಗಿರೋದ್ರಿಂದ ಅವ್ರ ಬಗ್ಗೆ ತುಂಬ ಹೆಚ್ಚಿನ ಭಕ್ತಿ ಇದೆ. ಹಾಗಾಗಿ ಮೊದಲಿಗೆ ಒಂದು ಆರ್ಟ್ ವರ್ಕ್ ಅದನ್ನೇ ಮಾಡುವಂಥ ಒಂದು ಆಸೆ ಆಯಿತು. ಹಾಗಾಗಿ 1500 ರೂಬಿಕ್ಸ್ ಕ್ಯೂಬ್ ಪರ್ಚೇಸ್ ಮಾಡಿದ್ದೆ. ಸೊ ಆ ಒಂದು ಆರ್ಟ್ ವರ್ಕಲ್ಲಿ ಆ ಎಲ್ಲ ರೂಬಿಕ್ಸ್ ಕ್ಯೂಬನ್ನು ಯೂಸ್ ಮಾಡಿದ್ದೆ. ಅದು ನಾನು ಮೊದಲನೇದಾಗಿ ಕೋಟಿ ಚೆನ್ನೈರ ಆರ್ಟ್ ವರ್ಕ್ ಮಾಡಿದ್ರಿಂದ ಮೊದಲೇ ಆರ್ಟ್ ವರ್ಕಿಗೆ ಒಂದು ಅಷ್ಟು ನನಗೆ ಒಂದಷ್ಟು ಜನರಿಗೆ ರೀಚ್ ಆಯ್ತು ಆರ್ಟ್ ವರ್ಕ್. ಅಂದರೆ ಕೋಟಿ ಚೆನ್ನೈರ ಮಾಡಿದ್ರಿಂದ. ಆ್ಯಕ್ಚುಲಿ ಮತ್ತೊಂದೇನೆಂದರೆ, ಕೋಟಿ ಚೆನ್ನೈರ ಬಗ್ಗೆ ತುಳುನಾಡಲ್ಲಿ ಎಲ್ರಿಗೂ ಗೊತ್ತಿದೆ. ಹೌದು. ಸೊ ಆರ್ಟ್ ಬಂದಾಗ ಸಹಜವಾಗಿ ಒಂದು ಥ್ರಿಲ್ ಇರುತ್ತೆ ಅಲ್ವಾ? ಅಂದರೆ ಇಷ್ಟವರೆಗೆ ನೋಡಿದ ಆರ್ಟ್ಗಳು ಗೋಡೆಯಲ್ಲಿ ನೋಡಿರ್ತೀವಿ, ಪೇಪರಲ್ಲಿ ನೋಡಿರ್ತೀವಿ, ಪ್ರಿಂಟಲ್ಲಿ ನೋಡಿರ್ತೀವಿ. ರೂಬಿಕ್ ಕ್ಯೂಬ್ನಲ್ಲಿ ಅದೊಂದು ಬಂದಾಗ ಭಾಳ ಸ್ಪೆಷಲ್ ಅಂತ ಅನಿಸ್ತಾ ಇದೆ. ಸೊ ಆ ಟೈಮಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ನಿಮಗೆ? ಆ್ಯಕ್ಚುಲಿ ಇದೊಂದು ಕೋಟಿ ಚೆನ್ನೈರದ್ದು ಮಾಡಿ ಅಂತ ಸಪೋರ್ಟ್ ಯಾರು ಮಾಡಿದ್ರಿ? ಯಾವ ಅವಕಾಶವನ್ನು ಕೊಟ್ಟರು?
ಕೋಟಿ ಚೆನ್ನೈರ್ದು ಅಂದ್ರೆ ನಾನೇ ನನ್ನಷ್ಟಕ್ಕೆ ನನ್ನ ಮನೆಯಲ್ಲೇ ಮಾಡಿದ್ದೆ ಆರ್ಟ್ ವರ್ಕ್ ಅನ್ನ. ನಾನು ಇಲ್ಲಿ ಈ ಟೈಮಲ್ಲಿ ನೆನಪು ಮಾಡ್ಕೊಳ್ಳೋದು ನಂದು ಮಾಮ ಇದ್ದಾರೆ ಉಮೇಶ್ ಅಂತ. ಯಾಕಂದ್ರೆ ರೂಬಿಕ್ಸ್ ಕ್ಯೂಬ್ ಅನ್ನ ಪರ್ಚೇಸ್ ಮಾಡೋದು ಅಷ್ಟು ಸುಲಭದ ವಿಷಯ ಆಗಿರ್ಲಿಲ್ಲ. ಯಾಕಂದ್ರೆ ರೂಬಿಕ್ಸ್ ಕ್ಯೂಬ್ ಅನ್ನ ಪರ್ಚೇಸ್ ಮಾಡ್ಬೇಕಂತ ಎಣಿಸಿ ಆಲ್ಮೋಸ್ಟ್ ಒಂದೂವರೆ ವರ್ಷದ ನಂತರ ನಾನು ರೂಬಿಕ್ಸ್ ಕ್ಯೂಬ್ ಅನ್ನ ಪರ್ಚೇಸ್ ಮಾಡಿದ್ದೆ. ಅಲ್ಲ, ಅದು ಎಕ್ಸ್ಪೆನ್ಸಿವ್ ಕೂಡ. ಹೌದೌದು, ಒಂದು ಪ್ಯಾಕೆಟ್ ತಿಕ್ಕೊಂಡು ಹೀಗೆ ತಿರುಗಿಸೋದಲ್ಲ. ಹೌದು, 1,500 ಬೇಕು. 1,500 ಅಂದ್ರೆ ನಾವು ಒಳ್ಳೆ ಕ್ವಾಲಿಟಿ ರೂಬಿಕ್ಸ್ ಕ್ಯೂಬ್ ಅನ್ನ ತಕೊಳ್ಳಿಕ್ ಹೋದ್ರೆ ಒಂದು ಕ್ಯೂಬಿಗೆ ಅರೌಂಡ್ ಒಂದು 200 ರೂಪಾಯಿ ಅಂತ ಇದ್ರು, 1,500ಕ್ಕೆ ಸುಮಾರು ಹಣ ಆಗುತ್ತೆ. 25,000 ಹಾಗಾಗಿ ಅಷ್ಟು ಲಕ್ಷಗಟ್ಟಲೆ ಹಣ ಇನ್ವೆಸ್ಟ್ ಮಾಡುವಾಗಿರ್ಲಿಲ್ಲ. ಎಷ್ಟು ಕಮ್ಮಿಗೆ ರೂಬಿಕ್ಸ್ ಕ್ಯೂಬ್ ಸಿಗುತ್ತೆ ಅದನ್ನ ಡೈರೆಕ್ಟ್ ನಾವು ಕಂಪನಿ ಥ್ರೂ ಅವ್ರ ಹತ್ರ ಮಾತಾಡಿ ಎಷ್ಟು ಕಮ್ಮಿಗೆ ಸಿಗುತ್ತೆ ಅಂತ ಅವ್ರು ನಂಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಈಗ ಮಹೇಶ್, ನಂದೊಂದು ಡೌಟು. ಈಗ ರೂಬಿಕ್ಸ್ ಕ್ಯೂಬ್ ಅಲ್ಲಿ ನೀವು ಹೇಳಿದ ಪ್ರಕಾರ 6 ಕಲರ್ ಇರುತ್ತೆ ಅಲ್ವಾ? ಈ 6 ಕಲರನ್ನ ಕೋಟಿ ಚೆನ್ನೈ ಚಿತ್ರ ಮಾಡ್ಬೇಕು, ಅದಕ್ಕೆ 6 ಕಲರನ್ನು ಹೇಗೆ ಮಿಕ್ಸ್ ಮಾಡ್ತೀರಿ ನೀವು? ಅದೇ ಅಲ್ಲಿ ನಾವು RGB ಅಂತ ಈ ಕಲರ್ ನಾವು ಏನು ಅದ್ರಲ್ಲಿ ನಾವು ವೈಟ್, ರೆಡ್, ಆರೆಂಜ್, ಯೆಲ್ಲೋ, ಬ್ಲೂ, ಇನ್ನೊಂದು ಗ್ರೀನ್ ಇರುತ್ತೆ. ಕೆಲವು ಆರ್ಟ್ ವರ್ಕ್ ಮಾಡುವಾಗ ನಮ್ಗೆ ಗ್ರೀನ್ ಕಲರ್ ಸ್ವಲ್ಪ ಅಲ್ಲಿ ಅಂದ್ರೆ ನನ್ನ ರೂಬಿಕ್ಸ್ ಕ್ಯೂಬ್ ಅಲ್ಲಿ ಆ ಗ್ರೀನ್ ಕಲರ್ ಸುಮಾರು ಲೈಟ್ ಗ್ರೀನ್ ಇದೆ. ಹಾಗಾಗಿ ಅದು ಸ್ವಲ್ಪ ಆಡ್ ಆಗೋ ಕಾರಣಕ್ಕೆ ನಾನು 5 ಕಲರ್ ಯೂಸ್ ಮಾಡ್ತೇನೆ ಜಾಸ್ತಿಯಾಗಿ. ಅದನ್ನ ಜಾಸ್ತಿ ಏನ್ ಮಾಡ್ತೇನೆ ಅಂದ್ರೆ ಈಗ ಒಂದಷ್ಟು ರೇಷಿಯೋ ತಗೊಳ್ತೇನೆ. ಈಗ ಒಂದು 10 ಸ್ಕ್ವೇರ್ ಇದ್ರೆ ಇಲ್ಲಿ ನಮ್ಗೆ 10 ಸ್ಕ್ವೇರ್ ಇಲ್ಲಿ 1 ಪಿಕ್ಸೆಲ್ ಆಗೋದಾದ್ರೆ ಅಲ್ಲಿ ಮೆಜಾರಿಟಿ ಯಾವ್ದು ಬರುತ್ತೆ. ಈಗ ಬ್ಲ್ಯಾಕ್ ಬಂದ್ರೆ ಇಲ್ಲಿ ನಾನು ಬ್ಲೂ ಕಲರ್ ತಗೊಳ್ತೇನೆ. ಅನಂತರ ನಮ್ದು ಸ್ಕಿನ್ನಿಗೆ ಯೆಲ್ಲೋ ಎಲ್ಲ ಶೇಡ್ ಇದ್ರೆ ಜಾಸ್ತಿ ಯೆಲ್ಲೋ ತಗೊಳ್ತೇನೆ, ಅಥವಾ ಅದರ ಶೇಡಿಗೆ ಆರೆಂಜ್ ತಗೊಳ್ತೇನೆ. ಆ ತರ ಆರ್ಟ್ ವರ್ಕ್ ಮಾಡ್ತಾ ಹೋಗ್ತೇನೆ. ಓಕೆ. ಅಲ್ಲ, ನಿಮ್ಗೆ ನಾನು ಕೇಳ್ತಾ ಇರೋದು, ನೀವು ಆರೆಂಜ್ ಅನ್ನ ಸ್ಕಿನ್ ಇದಕ್ಕೆ ಯೂಸ್ ಮಾಡ್ತೀರಿ. ಯಾಕಂದ್ರೆ ತುಂಬಾ ಈಗ ನಮ್ಮ ಸ್ಕಿನ್ ಟೋನಿಗೂ ಆರೆಂಜಿಗೂ ತುಂಬಾ ಡಿಫರೆನ್ಸ್ ಇದೆ. ವೈಟ್ ಅಂಡ್ ಆರೆಂಜ್ ಅನ್ನ ನಾವು ಮಿಕ್ಸ್ ಮಾಡಿದಾಗ ಅದಕ್ಕೆ ಜಸ್ಟ್ ಯೆಲ್ಲೋ ಕೊಟ್ರೆ ಅದ್ ನಾವು ಝೂಮ್ ಔಟ್ ಮಾಡ್ತಾ ಹೋದಾಗೆ ಮರ್ಜ್ ಆಗುತ್ತೆ, ಕಲರ್ ಮರ್ಜ್ ಆಗುತ್ತೆ. ಹಾಗಾಗಿ ನಮ್ಗೆ ಆ ರಿಯಲ್ ಒಂಥರ ಸ್ಕಿನ್ ಟೋನ್ ಸಿಗುತ್ತೆ. ರಿಯಲ್ ಸ್ಕಿನ್ ಟೋನ್ ಸಿಗಲ್ಲ, ಬಟ್ ನಾವೊಂದು ಆರ್ಟ್ ವರ್ಕ್ ಅಲ್ಲಿ ಯಾವ ತರ ಮಾಡಬಹುದು ಆ ಕಲರ್ ಅಲ್ಲಿ ಬರುತ್ತೆ. ಎವರೇಜ್ ಏನಂದ್ರೆ ಒಂದು ಆರ್ಟ್ ವರ್ಕ್ ನೋಡಿದ್ರೆ ಹೇಗಿರುತ್ತೆ ಅದೇ ತರ ಅಲ್ವಾ? ಸೊ ಇದೆಲ್ಲ ತುಂಬಾ 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 ಚಾಲೆಂಜಿಂಗ್. ತುಂಬಾ ಯಾಕೆಂದ್ರೆ ಮಾಮೂಲಾಗಿ ನೀವು ಬಿಲ್ಡಿಂಗ್ ಅನ್ನ ಮಾಡ್ತಿರೋ ಅಥವಾ ಒಂದು ಏನಾದ್ರೂ ಒಂದು ಸ್ಟ್ರಕ್ಚರ್ ತರ ಮಾಡೋದಾದ್ರೆ ಓಕೆ ಇರುತ್ತೆ, ಬಟ್ ಒಂದು ಮನುಷ್ಯನ ಚಿತ್ರಣ ಮಾಡ್ಬೇಕಾದ್ರೆ ಹೌದು ಸಾಕಾಗಲ್ಲ. ಯಾಕಂದ್ರೆ ಪೇಷನ್ಸ್ ಇದ್ದಷ್ಟು ಮುಗ್ದೋಗುತ್ತೆ. ಮತ್ತೆ ಹಾಗಾಗಿ ಯಾವುದೇ ಕಣ್ಣಿನ ಪಾರ್ಟ್ ಇರ್ಬೋದು, ಎಲ್ಲಾನು ಕಣ್ಣು ತುಂಬಾ ನಾವು ಅದಕ್ಕೆ ಟೈಮ್ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ಕಣ್ಣಿದು ಸ್ವಲ್ಪ ಆಚೆ ಆದ್ರೂ ಶೇಪ್ ಔಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದೆ, ದೇವರ ಚಿತ್ರ ನಾವು ಕೈಯಲ್ಲಿ ಬಿಡಿಸ್ಬೇಕಾದ್ರೆ ಎಲ್ಲೆಲ್ಲ ಆಗುತ್ತೆ ಆ ಕಡೆ. ಇದು ರೂಬಿಕ್ ಕ್ಯೂಬ್ ನಲ್ಲಿ ಇಷ್ಟೆಲ್ಲ ಮಾಡ್ಬೇಕಾದ್ರೆ ಬಹಳ ಕಷ್ಟನೇ ಇದೆ. ಈ ಒಂದು ಏನು ಅನಿಸ್ತಾ ಇದೆ ನಿಮಗೆ? ಇದು ರೂಬಿಕ್ ಕ್ಯೂಬ್ಸ್ ನಲ್ಲಿ ನನಗೆ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ನನ್ನ ಸೆಲೆಕ್ಷನ್ ಅಂತ ಅನಿಸ್ತಾ ಇದೆ ನಿಮಗೆ? ಹೌದು, ಮೊದಲಿಗೆ ನಾನು ಸ್ಟಾರ್ಟ್ ಮಾಡಿದಂದ್ರೆ ನಾನು ರೂಬಿಕ್ಸ್ ಕ್ಯೂಬ್ ಅಲ್ಲಿ ಆಡ್ತಾ ಇದ್ದೆ. ಸಿಂಪಲ್ 6 ಸೈಡ್ ಸಾಲ್ವ್ ಮಾಡ್ತಾ ಇದ್ದೆ. ಅದನ್ನೇ ನಾನು ಇದಕ್ಕೆ ಕನ್ವರ್ಟ್ ಮಾಡಿದಾಗ ಏನೋ ಒಂದು ಇಲ್ಲಿ ಯಾರೋ ಮಾಡದಂತ ಏನೋ ಒಂದು ಕ್ಷೇತ್ರದಲ್ಲಿದ್ದೇನೆ. ಮುಂದಿನ ದಿನದಲ್ಲಿ ನಂಗೆ ಈಗಲ್ಲಾದ್ರೂ ಮುಂದಿನ ದಿನದಲ್ಲಿ ಎಲ್ಲಾದ್ರೂ ನಂಗೆ ಇದೊಂದು ಯಾವ್ದಾದ್ರು ಒಂದು ರೀತಿಯಲ್ಲಿ ಸಹಾಯ ಆಗ್ಬೋದು ಅಂತ ಅನ್ಸಿದ್ದೆ. ಆನಂತರ ಮುಂದಿನ ದಿನಗಳಲ್ಲಿ ಅದು ಸಹಾಯ ಆಯ್ತು. ಹೌದು, ಯಾಕಂದ್ರೆ ಮೊದಲು ಮಹೇಶ್ ಅಂದ್ರೆ ಯಾರಂತ ಗೊತ್ತಿರ್ಲಿಲ್ಲ. ಈಗ ಮಹೇಶ್ ಅಂದ್ರೆ ಮೊದ್ಲೆಲ್ಲ ರೂಬಿಕ್ಸ್ ಕ್ಯೂಬ್ ಅಂತ ಹೇಳ್ತಾರೆ. ಖುಷಿ ಆಗುತ್ತೆ ಕೇಳುವಾಗ. ಓಕೆ ಓಕೆ. ಕಲಾವಿದ ಸರಣಿ ಕಾರ್ಯಕ್ರಮದ ಕಲಾ ಮಹೇಶ ಕಾರ್ಯಕ್ರಮ ಮುಂದುವರಿತೆ ಸಣ್ಣ ವಿರಾಮದ ಬಳಿಕ. ವಿರಾಮದ ಬಳಿಕ ಮತ್ತೆ ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆ ಕಲಾ ಮಹೇಶಕ್ಕೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ರೂಬಿಕ್ಸ್ ಕ್ಯೂಬ್ ಆರ್ಟ್ನ ಅದ್ಭುತ ಪ್ರತಿಭೆ, ಸುಂದರ ಯುವಕ, ಚಾಕ್ಲೇಟ್ ಹೀರೋ, ಮಂಚ್ ಸ್ಟಾರ್ ಮಹೇಶ್ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇವೆ.
ಕೇಳ್ತಾ 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 ನನಗೆ ಇನ್ನೊಂದು ನೆನಪಾಯ್ತು, ನೀವು ಮಂಚ್ ಸ್ಟಾರ್ ಅಲ್ವಾ? ಹೌದು. ಅದನ್ನೇ ಮಾಡ್ತಿದ್ದೆ ಆಕ್ಚುಲಿ. ಮಂಚ್ ಸ್ಟಾರ್ ಬಗ್ಗೆನೇ ಬಹಳಷ್ಟು ನಾನು ಥಿಂಕ್ ಮಾಡ್ತಾ ಇದ್ದೆ. ಮಂಚ್ ಸ್ಟಾರ್ ಉಡುಪಿಯಲ್ಲಿ ಒಬ್ರು ಮಂಚ್ ಸ್ಟಾರ್ ಇದ್ದಾರೆ, ಯಾರಂದ್ರೆ ಅದು ಮಹೇಶ್ ರೂಬಿಕ್ಸ್ ಕ್ಯೂಬ್ ನ ಮಹೇಶ್ ಅಂತ ಇದೆ. ಅದೇನು ಅದು ಮಂಚ್ ಸ್ಟಾರ್, ಅದು ಹೇಗೆ? ಮಂಚ್ ಸ್ಟಾರ್ ಅನ್ನೋದು ನೆಸ್ಲೆ ಕಂಪನಿಯವರು ಲಾಕ್ಡೌನ್ ಟೈಮಲ್ಲಿ, ಲಾಕ್ಡೌನ್ ಮುಗಿತಾ ಬಂದಾಗೆ ಅವರೊಂದು ಇಂಥ ಹೊಸ ಟ್ಯಾಲೆಂಟ್ಗಳಿಗೆ ಅವಕಾಶ ಕೊಡೋಕ್ಕಂತ ಅವರೊಂದು ರಿಯಾಲಿಟಿ ಶೋ, ಆನ್ಲೈನ್ ರಿಯಾಲಿಟಿ ಶೋ ಸ್ಟಾರ್ಟ್ ಮಾಡಿದ್ರು, ಮಂಚ್ ಸ್ಟಾರ್ 2020 ಅಂತ. ಅದನ್ನ ನಾನು ಟಿ ವಿಯಲ್ಲಿ ಅದರ ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ. ಅದರಲ್ಲೂ ಏನಂದ್ರೆ ನಾನು ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ ನೆಕ್ಸ್ಟ್ ಅಲ್ಲಿ ವೆಬ್ಸೈಟಲ್ಲಿ ಚೆಕ್ ಮಾಡ್ತೇನೆ, ಲಾಸ್ಟ್ ಡೇಟ್ ಮುಗ್ದಿದೆ. ಅವ್ರಿಗೆ ಮೆಸೇಜ್ ಹಾಕ್ತೆ ನಾನು, ಲಾಸ್ಟ್ ಡೇಟ್ ಮುಗ್ದಿದೆ, ಇನ್ನೇನಾದ್ರೂ ಅವಕಾಶ ಇದೆಯಾ ಅಂತ. ಆ ಕಡೆಯಿಂದ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬಂತು. ಏನಂದ್ರೆ ಆಕ್ಚುಲಿ ಕಾಂಟೆಸ್ಟ್ ಅವರು 1 ತಿಂಗಳು ಪೋಸ್ಟ್ಪೋನ್ ಮಾಡಿದ್ರು. ಹಾಗಾಗಿ ಇನ್ನು 30 days ಎಕ್ಸ್ಟೆಂಡ್ ಆಗಿತ್ತು. ಇನ್ನು ನಂಗೊಂದು 20 ದಿನ ಕಾಲಾವಕಾಶ ಇತ್ತು. ಹಾಗಾಗಿ ಆ ಟೈಮನ್ನೇ ಏನಾದ್ರೂ ಒಂದು ಅದೃಷ್ಟ ನಿಮ್ ಜೊತೆ ಇತ್ತು. ಹೌದು, ಖಂಡಿತ ಇತ್ತು. ಹಾಗಾಗಿ ಏನಾದ್ರೂ ಒಂದು ಟ್ರೈ ಮಾಡೋಣ ಅಂತ ಹೇಗೂ ಮನೆಯಲ್ಲೇ ಇದ್ವಿ, ರಜೆ ಇತ್ತು ಕಾಲೇಜಿಗೆಲ್ಲ. ಮನೆಯಲ್ಲಿ ಇದ್ದು ನ್ಯಾಷನಲ್ ಲೆವೆಲ್ ಆಗಿದ್ರಿಂದ ನ್ಯಾಷನಲ್ ಲೆವೆಲ್ ಅಲ್ಲಿ ಇರುವಂತ ಯಾರನ್ನಾದ್ರೂ ಒಂದು ಆರ್ಟ್ ವರ್ಕ್ ಮಾಡಿ ಕಳ್ಸೋಣ ಅಂತ ನವಾಜುದ್ದೀನ್ ಸಿದ್ದಿಕಿ ಆ ಟೈಮಲ್ಲಿ ಸ್ವಲ್ಪ ಟ್ರೆಂಡ್ ಇದ್ರು. ಅಂದ್ರೆ ಅವರು ಜಾಸ್ತಿ ವೆಬ್ ಸೀರೀಸ್, ಫಿಲ್ಮಲ್ಲಿ ಇದ್ದಾರೆ, ವೆಬ್ ಸೀರೀಸ್ ಅಲ್ಲಿ ಜಾಸ್ತಿ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಮನೆಯಲ್ಲೇ ಕೂತ್ಕೊಂಡಿದ್ರಿಂದ ವೆಬ್ ಸೀರೀಸ್ ಸ್ವಲ್ಪ ಟ್ರೆಂಡ್ ಅಲ್ಲಿ ಇತ್ತು. ಹಾಗಾಗಿ ಅವರ ಕ್ಯಾರೆಕ್ಟರ್ ಅನ್ನ ಚೂಸ್ ಮಾಡಿ ಅವ್ರದ್ದೊಂದು ಆರ್ಟ್ ವರ್ಕ್ ಅನ್ನ 1300 ಇರಬೇಕು, 1300 ರೂಬಿಕ್ಸ್ ಕ್ಯೂಬ್ ಅಲ್ಲಿ ಮಾಡಿ ಅವರಿಗೆ ಸೋಷಿಯಲ್ ಮೀಡಿಯಾ ಥ್ರೂ ಕಳಿಸ್ಲಿಕ್ಕಿತ್ತು. ಕಳಿಸಿದ್ದೆ. ಆನಂತರ ಏನಾಗುತ್ತೆ, ನಾನು ಅದನ್ನ ತಲೆ ಬಿಸಿ ಮಾಡ್ಕೊಳ್ಳಿ, ನೆನಪೇ ಬಿಟ್ಟಿದ್ದೆ, ಅದು ನೆನಪೇ ಹೋಗಿತ್ತು. ಯಾಕಂದ್ರೆ ಜಸ್ಟ್ ಕಳಿಸ್ಲಿಕ್ಕಿತ್ತು, ವೋಟಿಂಗ್ ಎಲ್ಲ ಏನಿಲ್ಲ. ಹಾಗಾಗಿ ನೆನಪೇ ಇರಲಿಲ್ಲ. ಒಂದು ಡಿಸೆಂಬರ್ 10ಕ್ಕೆ ಆಕ್ಚುಲಿ ಅವ್ರದ್ದು ರಿಸಲ್ಟ್ ಬಂದದ್ದು. ಡಿಸೆಂಬರ್ 1ಕ್ಕೆ ಅವರು ಮೆಸೇಜ್ ಹಾಕಿದ್ರು, 10ನೇ ತಾರೀಕು ಅಥವಾ ಅದರ ಒಳಗೆ ರಿಸಲ್ಟ್ ಬರುತ್ತೆ ಅಂತ. ಅದಕ್ಕಿಂತ ಮೊದಲು ಕೆಲವೆಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇತ್ತು, ಅದರದೊಂದು ಅವರದ್ದು ಮೇಲ್ ಬಂದಿತ್ತು, ಅದನ್ನೆಲ್ಲ ಹಾಕಿದ್ದೆ. ನೆಕ್ಸ್ಟ್ 10ನೇ ತಾರೀಕಿಗೆ ನಾನು ಕೆಲಸದಲ್ಲಿದ್ದೆ. ಆ್ಯಕ್ಚುಲಿ ಈಗ ಮಣಿಪಾಲ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದೇನೆ, ಅಲ್ಲಿದ್ದೆ. ನೋಟಿಫಿಕೇಶನ್ ಬಂತು, ನೆಸ್ಲೆ ಟ್ಯಾಗ್ ಡ್ಯೂ ಅಂತ ಇನ್ಸ್ಟಾಗ್ರಾಮಲ್ಲಿ ರಿಸಲ್ಟ್ ಬಿಟ್ಟಿರು. ಸೊ ಅದರಲ್ಲಿ ಪ್ರೈಸಸ್ ಹೇಗಿತ್ತಂದರೆ, ಫಸ್ಟ್ 2 ಜನರಿಗೆ 2 ಕ್ಯಾಟಗರಿಯಲ್ಲಿತ್ತು, ಒಂದು ಪರ್ಫಾರ್ಮೆನ್ಸಿಗೆ, ಒಂದು ಪ್ರಾಜೆಕ್ಟಿಗೆ ಅಂತ. ಮೊದಲು 2 ಜನರಿಗೆ 5 ಲಕ್ಷ, ನೆಕ್ಸ್ಟ್ 10 ಜನರಿಗೆ 1 ಲಕ್ಷ, ಉಳಿದ ಒಂದು 2,000 ಜನರಿಗೆ 5,000 ರೂಪಾಯಿದು ವೋಚರ್ ಅಂತ. ಸೊ ನಾನು ಟ್ಯಾಗ್ಡ್ ಅಂತ ಬಂದ ಕೂಡಲೇ ಎಲ್ಲರೂ ಒಂದು 5,000 ವೋಚರ್ ಬಂದಿರ್ಬೋದು ಅಂತ ಖುಷಿಯಲ್ಲಿ ಓಪನ್ ಮಾಡಿದ್ರೆ 5 ಲಕ್ಷ ಅಂತ ಒಂದು ನಂಬ್ಲಿಕ್ಕೆ ಆಗ್ತಿರ್ಲಿಲ್ಲ. ನಾನು ಆಕ್ಚುಲಿ ಆಫೀಸಲ್ಲಿ ಅವತ್ತು ಒಬ್ಬನೇ ಇದ್ದೆ, ಇಡೀ ನಾನು ಶ್ಯೂರ್ ಆಗ್ತಿದ್ದೇನೆ ಫಸ್ಟ್ ಟೈಮ್ ಒಂದು 5 ಲಕ್ಷ ಪ್ರೈಸ್ ವಿನ್ ಆಗಿದ್ದೇನೆ. ಆದ್ರೆ ಇಂಥ ಒಂದು ದೊಡ್ಡ ಮೊತ್ತ ನೋಡಿರೂ ಇರ್ಲಿಲ್ಲ, ಎಣಿಸೂ ಇರ್ಲಿಲ್ಲ. ಯಾಕಂದ್ರೆ ನಿಮ್ಗೆ ಬಹುಶಃ ಕಳಿಸ್ಬೇಕಾದ್ರೆ ಪ್ರೈಸ್ ಉಂಟು ಅಂತ ಗೊತ್ತಿರ್ಲಿಲ್ಲ. ನಾನು ಆಕ್ಚುಲಿ ಫಸ್ಟಿಗೆ ಅವ್ರದ್ದು ಇದ್ರಲ್ಲಿ ಹಾಕಿದ್ರು, ಬಟ್ ಅದು ತಲೆಯಲ್ಲಿ ಇರ್ಲಿಲ್ಲ 5 ಲಕ್ಷ ಫಸ್ಟ್ ಪ್ರೈಸ್ ಅಂತ. ನಾನು ಆ ನಂತರ ಪ್ರೈಸ್ ಬಂದ ನಂತರ ನೋಡ್ತಾ ಹೋದಾಗೆ ನಾನು ಫಸ್ಟ್ ಹೇಳಿದಲ್ಲ ಸರ್, ಇಬ್ರಿಗೆ 5 ಲಕ್ಷ, 10 ಜನರಿಗೆ 1 ಲಕ್ಷ. ನಾನು ಅಷ್ಟೇ ಒಂದು ಫ್ರೆಂಡ್ ಹೇಳಿದ್ದ ಸುಮಾರು ಪ್ರೈಸ್ ಇದೆ ಅಂತ, ಹಾಗಾಗಿ ಎಲ್ಲಾದ್ರೂ ಒಂದು ಬರ್ಬೋದು ಅನ್ನೋ ಒಂದು ಸಣ್ಣ ಒಂದಿದಿತ್ತು. ಹಾಗಾಗಿ ನೋಡಿದ್ರೆ 5 ಲಕ್ಷ ಬಂದಿತ್ತು. ಅದೊಂದು ಜೀವನದಲ್ಲಿ ನೆನಪು ಹೋಗದಂತ ಒಂದು ಕ್ಷಣ ಅದು. ಮತ್ತು ರೂಬಿಕ್ಸ್ ಕ್ಯೂಬ್ ಆರ್ಟ್ ಏನು ಮಹೇಶ್ ಸೆಲೆಕ್ಟ್ ಮಾಡಿದ್ರಿ, ಅದು ಕಂಟಿನ್ಯೂ ಮಾಡ್ಬೇಕಂತ ನಿಮ್ಗೆ ಎಚ್ಚರಿಕೆ ಕೊಟ್ಟ ನೀವು ಬಿಡಬೇಡಿ, ಯಾಕಂದ್ರೆ ನಿಮ್ಗೆ ಇದೊಂದು ದೊಡ್ಡ ಭವಿಷ್ಯ ಇದು ಅಂತ. ನನ್ನ ಜವಾಬ್ದಾರಿಯನ್ನ ಹೆಚ್ಚಿಸಿದಂತ ಒಂದು ಪ್ರಶಸ್ತಿ. ಹೌದು, ಖಂಡಿತ 100%. ಅದ್ರ ಜೊತೆಗೆ ಮಹೇಶ್, ನಿಮ್ಮ ತಂಡಗಳು, ನೀವಿರುವಂಥ ಒಡನಾಟ, ಬಹುಶಃ ನಮಗೆ ಮನೆಯವರ ಸಪೋರ್ಟ್ ಎಷ್ಟು ಮುಖ್ಯನಾ, ಫ್ರೆಂಡ್ ಸಪೋರ್ಟ್ ಅಷ್ಟೇ ಮುಖ್ಯ. ನಾವಿರುವಂಥ ತಂಡಗಳಿರ್ಬೋದು, ಇವನ್ ಇನ್ಕ್ಲೂಡಿಂಗ್ ನಿಮ್ಮ ಕಾಲೇಜ್ ಡೇಸ್ ಹೇಗಿದೆ ನಿಮ್ಮ ಕಾಲೇಜಲ್ಲಿ? ಕಾಲೇಜಲ್ಲೆಲ್ಲ ನಂದೆಲ್ಲ ಫ್ರೆಂಡ್ಸ್ ಹೇಗಿದ್ರು ಅಂದರೆ, ನಾನು ಏನಾದರೂ ಒಂದು ಕೆಲಸ ಮಾಡ್ತೇನೆ ಅಂದರೆ ಅವ್ರು ನನ್ನ ಬೆನ್ನ ಹಿಂದೆ ನಿಲ್ತಿದ್ರು, ನೀನು ಮುಂದೆ ಹೋಗು, ನಾನು ನಿನ್ನೊಟ್ಟಿಗಿದ್ದೇನೆ ಅಂತ. ಹೆಚ್ಚಾಗಿ ನಾನು UPMCಯಲ್ಲಿ ನಾನು ಡಿಗ್ರಿ BCom ಮಾಡಿದೆ. ಅಲ್ಲಿದ್ದಂಥ ನನ್ನ ತಂಡ, ಅಲ್ಲಿನ ನಮ್ಮದು ಪ್ರಾಚಾರ್ಯರು ಅಂತ ಎಲ್ಲ ನಮ್ಮ ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಇದ್ರು. ನಾವೇನಾದ್ರೂ ಒಂದು ಐಡಿಯಾ ತಗೊಂಡಿದ್ರೆ ಫುಲ್ ಸಪೋರ್ಟ್, ನೀವು ಮಾಡಿ, ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ. ಆ ಥರ ಆವತ್ತಿನ ದಿನಗಳಿಂದಲೂ ನಮ್ಮನ್ನು ಹುರಿದುಂಬಿಸ್ತಾ ಬರ್ತಾ ಇದ್ರು ಅವರು. ಹಾಗೆ ಇನ್ನೊಂದು ಒಡನಾಟ ಅಂದರೆ ನಮ್ದು ಈ ರಂಗಭೂಮಿ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನ, ಇಂಥ ಒಂದು ಟ್ಯಾಲೆಂಟೆಡ್ ಪೀಪಲ್ ಒಂದು ತಂಡ ಇತ್ತು. ಅಲ್ಲಿ ಖಾಲಿ ಟ್ಯಾಲೆಂಟೆಡ್ ಅಲ್ಲ, ಒಬ್ಬೊಬ್ರು ಒಂದೊಂದು ಟ್ಯಾಲೆಂಟ್. ಅದೇ ಆ್ಯಕ್ಚುಲಿ ನನ್ನನ್ನು ಈ ಒಂದು ಸಾಧನೆಗೆ ಪ್ರೋತ್ಸಾಹ ನೀಡಿದ್ದೆ ಅಂತ ಒಂದು ಒಡನಾಟ. ಯಾಕೆಂದರೆ ಆ ತಂಡಕ್ಕೆ ಸೇರಿದಾಗ ನಾನೊಂದು ಜಸ್ಟ್ ಮಹೇಶ್ ಆಗಿದ್ದೆ ಅಷ್ಟೇ. ಅವರ ಒಂದೆಲ್ಲ ಟ್ಯಾಲೆಂಟ್ ನೋಡಿಕೊಂಡು ನಾನು ಏನಾದರೂ ಒಂದು ಸಾಧಿಸಬೇಕು ಅನ್ನೋ ಛಲ ಬಂದದ್ದು ಆ ಒಡನಾಟದಿಂದ. ಅದರಿಂದನೇ ಇಂಥ ಎಲ್ಲ ಒಂದು ಐಡಿಯಾ ಹುಟ್ಕೊಳ್ತಾ ಹೋಯಿತು. ಇವತ್ತಿಗೆ ಒಂದು ಈ ಸ್ಥಾನದಲ್ಲಿದೆ.
ಖಂಡಿತ ಮಹೇಶ್, ಯಾಕೆಂದ್ರೆ ಬೆನ್ನು ತಟ್ಟುವವರು ಬೇಕು, ಖಂಡಿತ ಮತ್ತೆ ಒಳ್ಳೆ ಮನಸ್ಸಿನ ಗೆಳೆಯರು ಬೇಕು. ಬೇಕು. ಆಗಿದ್ದಾಗ ನಮಗೊಂದು ಏನು ಧೈರ್ಯ ಇರುತ್ತೆ ಅಂದ್ರೆ, ನಾನು ಏನು ಯೋಚನೆ ಮಾಡಿದ್ರು ನನ್ನ ಬೆನ್ನೆಯಿಂದ ನನ್ನನ್ನು ಹುರಿದುಂಬಿಸೋರಿದ್ದಾರೆ ಅನ್ನೋ ಧೈರ್ಯ ಇರುತ್ತೆ. ಹೌದು. ಕಾಲೆಳೆಯವರಿಗಿಂತ ಬೆನ್ನು ತಟ್ಟೋರು ಮುಖ್ಯ. ಖಂಡಿತ ಅಲ್ವಾ? ಕಾಲೆಳೆಯವರು ಇದ್ದೇ ಇರ್ತಾರೆ, ಅದು ಬಿಡಿ, ಅದು ಎಲ್ಲ ಫೀಲ್ಡ್ ಅಲ್ಲಿ ಇರ್ಲೇಬೇಕು. ಇರೋದ್ರಿಂದಲೇ ನಾವು ನಮ್ಗೊಂಚೂರು ಹಠ ಬರುತ್ತೆ. ನಾವು ಮಾಡಿದನ್ನೆಲ್ಲ ಸಹಿ ಸಹಿ ಅಂತ ಹೇಳೋರ್ಗಿಂತ ಸ್ವಲ್ಪ ಕಾಲೆಳೆಯವರು ಇದ್ರೆ ಏನೋ ಒಂದು ಆಗುತ್ತೆ. ಓಕೆ, ಅದು ಬಿಟ್ಕೊಂಡು ಬೇರೆ ಏನು ಐಡಿಯಾಗಳಿದೆ ನಿಮ್ಮ ಹತ್ರ? ಈ ರೂಬಿಕ್ಸ್ ಕ್ಯೂಬ್ ಆರ್ಟ್ ಬಗ್ಗೆ ಏನು ಮಾಡ್ಬೇಕಂತ ಬೇರೆ, ಅಥವಾ ಇಂಥದ್ದು ಒಂದು ಆರ್ಟ್ ಮಾಡ್ಬೇಕು ನಾನು, ಇದ್ರಲ್ಲಿ ನಂದು ಇದೊಂದು ಬಾಕಿ ಆಗಿದೆ, ನನಗೆ ಇದೊಂದು ಮಾಡಲೇಬೇಕು ಅಂತ ಆ ಥರ ಏನು ಕನಸು? ನಾನು ಪ್ಲಾನ್ ಮಾಡಿರೋದ್ರಲ್ಲಿ ಬಾಕಿ ಇರೋದಂದ್ರೆ ರೂಬಿಕ್ಸ್ ಕ್ಯೂಬ್ ಅಂತ ಅಲ್ಲ, ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡ್ಬೇಕಂತ ಇದ್ದೇನೆ. ರೂಬಿಕ್ಸ್ ಕ್ಯೂಬ್ ಅಲ್ಲಿ ಮಾಡೋದಾದ್ರೆ ಸ್ವಲ್ಪ ಕಷ್ಟ ಇದೆ, ಯಾಕೆಂದ್ರೆ ಆಲ್ರೆಡಿ ದೊಡ್ಡ ದೊಡ್ಡ ರೆಕಾರ್ಡ್ಗಳು ಸೆಟ್ ಆಗಿವೆ ರೂಬಿಕ್ಸ್ ಕ್ಯೂಬ್ ಅಲ್ಲಿ. ಹಾಗಾಗಿ ರೂಬಿಕ್ಸ್ ಕ್ಯೂಬ್ ಅನ್ನ ಬಿಟ್ಟು ಈ ಮೊಸಾಯಿಕ್ ಆರ್ಟ್ ಅಂತ ಫೀಲ್ಡ್ ಇದೆ. ಈ ರೂಬಿಕ್ಸ್ ಯಾವುದೇ ಒಂದು ವಸ್ತುವನ್ನ ಜೋಡಿಸಿ ಮಾಡುವಂತ ಆರ್ಟ್ಗೆ ಮೊಸಾಯಿಕ್ ಆರ್ಟ್ ಅಂತ ಹೇಳ್ತಾರೆ. ಹಾಗೆ ಯಾವುದೋ ಒಂದು ಪ್ಲಾನ್ ಆಗ್ಲಿಲ್ಲ ಇನ್ನು, ಅದರ ಮೇಲೆ ಕೆಲಸ ಮಾಡ್ತಾ ಇದ್ದೇವೆ. ಒಂದು ವಸ್ತುವನ್ನ ಯೂಸ್ ಮಾಡಿಕೊಂಡು ಒಂದು ವಿಶ್ವದ ದೊಡ್ಡ ಒಂದು ಚಿತ್ರ ಮಾಡ್ಬೇಕಂತಿದೆ. ಯಾವುದೋ ಒಂದು ಗ್ರೌಂಡ್ ಅನ್ನ ಸೆಲೆಕ್ಟ್ ಮಾಡಿ ದೊಡ್ಡ ಚಿತ್ರ, ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಸೇರೋ ಒಂದು ಚಿತ್ರ ಮಾಡ್ಬೇಕಂತ ಅದರ ಹಿಂದೆ ತಯಾರಿಯಲ್ಲಿ ಇದ್ದೇವೆ. ಆಕ್ಚುಲಿ ಲಾಸ್ಟ್ ಡಿಸೆಂಬರ್ಗೆ ಮಾಡ್ಬೇಕಂತ ಇದ್ವಿ, ಈ ಕೊರೋನಾ ಕಾರಣದಿಂದ ಅದನ್ನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಈ ಡಿಸೆಂಬರ್ಗೆ ಆ ಪ್ರೋಗ್ರಾಮ್ ಅನ್ನ ಆಲ್ಮೋಸ್ಟ್ ಫಿಕ್ಸ್ ಮಾಡಿದ್ದೇವೆ. ಈ ಡಿಸೆಂಬರ್ಗೆ ಖಂಡಿತ ಆ ಪ್ರೋಗ್ರಾಮ್ ಅನ್ನ ಮಾಡ್ತೇವೆ. ಅದೊಂದು ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು. ಯಾಕೆಂದ್ರೆ ನಮ್ಗೆ ಹಾಗೆ ನಮ್ಮ ಉಡುಪಿಯವರು ಪ್ರತಿಭೆಗಳನ್ನು ಸಾಧನೆ ಮಾಡ್ತಾರೆ ಅಂದ್ರೆ ನಮಗೂ ಅದು ಖುಷಿನೇ ವಿಷಯ. ಇದು ಬಿಟ್ಟು ರಂಗಭೂಮಿ ಅಥವಾ ಬೇರೆ ಹವ್ಯಾಸಗಳೇನು ನಿಮ್ಮನ್ನ ತುಂಬಾ ಹಚ್ಕೊಂಡಿವೆ? ಬೇರೆ ಈಗ ನಾನು ಈ ರೂಬಿಕ್ಸ್ ಕ್ಯೂಬ್ ಫೀಲ್ಡ್ ಬಂದ ನಂತರ ಮೊದಲು ಎಲ್ಲ ಫೀಲ್ಡಲ್ಲಿದ್ದೆ, ಎಲ್ಲ ಇಂಟ್ರೆಸ್ಟ್ ಇತ್ತು. ಅಂದರೆ ಒಂದು ಯಾವುದಾದ್ರು ಒಂದು ಫೀಲ್ಡ್ ನೋಡಿದರೆ ಅದರಲ್ಲಿ ಏನಾದರೂ ಕಲಿಬೇಕಂತ ಆಸಕ್ತಿ ನನಗೆ. ಹಾಗಾಗಿ ಮೊದಲು PUC ಯಲ್ಲಿರುವಾಗ ಕವಿತೆ ಎಲ್ಲ ಬರೀತಾ ಇದ್ದೆ. ಆ ಒಂದು ಏಜೇ ಹಾಗಿರುತ್ತೆ, ಏನಾದ್ರು ಒಂದು ಶಬ್ದಗಳನ್ನ ಜೋಡಿಸಿ. ಪ್ರೇಮ ಕವಿತೆ ತುಂಬಾ ಬರುತ್ತೆ. ನಾನು ಪ್ರೇಮ ಕವಿತೆ ಬರಿತಾ ಇದ್ದೆ, ಆದ್ರೆ ನಾನ್ ಯಾರಿಗೂ ಕೊಟ್ಟಿರ್ಲಿಲ್ಲ. ನನ್ನ ಹತ್ರ ಬೇರೆ ಫ್ರೆಂಡ್ಸ್ ಬರ್ತಾ ಇದ್ರು, ಯಾರಿಗೆಲ್ಲ ಪ್ರೇಮ ಕವಿತೆ ಬರೀಲಿಕ್ಕೆ ಬರೋದಿಲ್ಲ, ಅವರೆಲ್ಲ ತಗೊಂಡು ಅವರು ಕವಿಗಳಾದ್ರು. ಹಾಗೆ ಒಂದ್ಸರಿ ಹಾಗೆ ಕೊಟ್ಟು ಸಿಕ್ಕಿ ಬಿದ್ದಿದ್ದೆ ಕಾಲೇಜಲ್ಲಿ. ಸಿಕ್ಕಿ ಬಿದ್ದ ನಂತರ ಅದೇ ನಂಗೆ ಒಂದು ಅಡ್ವಾಂಟೇಜ್ ಆಯ್ತು, ಯಾಕಂದ್ರೆ ಅಲ್ಲಿಂದ ನನ್ನ ಒಂದು ಕವಿತೆಯನ್ನ ನೋಡಿ ಅದನ್ನೊಂದು ಕಾಂಪಿಟೇಷನ್ಗೆ ಕಳ್ಸಿದ್ರು ಕಾಲೇಜಿಂದಾನೆ. ಆನಂತರ ಅದು ರಾಜ್ಯ ಮಟ್ಟದ ಕವಿಗೋಷ್ಠಿ ಆಗಿತ್ತು. ಸೊ ಕವಿಗೋಷ್ಠಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ. ಅಲ್ಲಿ ನಂಗೆ ರಾಜ್ಯ ಮಟ್ಟದಲ್ಲಿ 2nd ಪ್ರೈಸ್ ಬಂದಿತ್ತು ಕವಿತೆ ರಚನೆಗೆ. ಅಲ್ಲ, ಒಮ್ಮೆ ಸಿಕ್ಕಿ ಬಿದ್ರು ಲಾಭ ಆಗೋದಿಲ್ಲ. ಸಿಕ್ಕಿ ಬೀಳುದಾರೆ ಈ ತರ ಸಿಕ್ಕಿ ಬೀಳ್ಬೇಕು ಅಂತ. ಓಕೆ, ಅದನ್ನ ಬಿಟ್ಟೇನು ಹಾಡ್ತೀರಿ? ಯಕ್ಷಗಾನದಲ್ಲಿದೆ. ಹೈಸ್ಕೂಲಲ್ಲಿರುವಾಗ ಯಕ್ಷಗಾನದಲ್ಲಿ 3 ವರ್ಷನೂ ದುಗ್ಗಪ್ಪ ಸರ್ ಅವರದ್ದು ನಿರ್ದೇಶನದಲ್ಲಿ ಅವರ ತರಬೇತಿಯೊಂದಿಗೆ ಯಕ್ಷಗಾನದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅನಂತರ ಮ್ಯೂಸಿಕಲ್ಲಿ ನಾನು ಜಾಸ್ತಿ ಜಾನಪದದತ್ತ ನನಗೆ ಜಾಸ್ತಿ ಒಲವಿತ್ತು. ಜಾನಪದ ಸಂಗೀತ, ಜಾನಪದ ನೃತ್ಯ, ಪ್ರತಿಭಾ ಕಾರಂಜಿಯಲ್ಲಿ ಜಾಸ್ತಿ ನಾವು ಅದೆಲ್ಲವೂ ಕೂಡ ಏನು ಮೊದಲು ನಮ್ಮ ಶಾಲಾ ದಿನಗಳಲ್ಲಿ ಈ ಪ್ರತಿಭಾ ಕಾರಂಜಿ ಮತ್ತೆ ಯೋಜನೋತ್ಸವಗಳು ಮತ್ತು ಯುವಕ ಮಂಡಲದ ನಾಟಕ ಸಂದರ್ಭಗಳು ಇವೆಲ್ಲವೂ ಕೂಡ ಊರಿನ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಕೊಡ್ತಿದ್ವು. ಮತ್ತೆ ಆವಾಗ ಏನಂದ್ರೆ ಊರಿನ ಮಕ್ಕಳಿಗೆ ಪಾಪ ಬೇರೆ ವೇದಿಕೆ ಸಿಗ್ತಾ ಇರ್ಲಿಲ್ಲ. ಜೊತೆಗೆ ನಮ್ಗಲ್ಲಿ ಮತ್ತೆ ಎದುರು ನಾವು ನೋಡಿ ಒಳ್ಳೇದು ಹೇಳ್ತಾನೋ ಅದ್ರ ಬಗ್ಗೆ ತಲೆಬಿಸಿನೂ ಇರಲಿಲ್ಲ. ನಮ್ಮ ಖುಷಿಗೆ ನಾವು ಹಾಡ್ತೀವಿ, ನಮ್ಮ ಖುಷಿಗೆ ನಾವು ಡ್ಯಾನ್ಸ್ ಮಾಡ್ತೀವಿ ಅನ್ನೋ ಥರ ಮಕ್ಕಳು ಇರ್ತಾರೆ. ಸೊ ಇದೆಲ್ಲ ವಾತಾವರಣಗಳು ಎಲ್ಲೋ ಮಹೇಶ್ಗೆ ತುಂಬ ಹೆಲ್ಪ್ ಆಯ್ತು ಅಂತ ಅನಿಸ್ತಾ ಇದೆ. ಖಂಡಿತ. ನನಗೆ ಕಾಲೇಜ್ ದಿನಗಳಲ್ಲಿ ನಡೀತಿದ್ದಂಥ ಈ ಪ್ರತಿಭಾ ಕಾರಂಜಿ ಇರ್ಬೋದು, ಅಥವಾ ಈ ಶಾಲಾ ಮಟ್ಟದಲ್ಲೇ ಒಂದಷ್ಟು ಸ್ಪರ್ಧೆಗಳು, ಅದೇ ನನಗೆ ಒಂದು ಕಾನ್ಫಿಡೆನ್ಸ್ ಅನ್ನು ತುಂಬ್ತಾ ಬಂತು ಆ ಕಾಲದಿಂದ. ನಮಗೊಂದು ದಾರಿ ಮಾಡಿ ಕೊಡ್ತಾರೆ, ಆದ್ರೆ ಆ ದಾರಿಯನ್ನ ನಾವು ಹೇಗೆ ಯೂಸ್ ಮಾಡೋದು ನಮ್ಮ ಮೇಲೆ ಇರುತ್ತೆ. ನಾವು ಪ್ರೈಮರಿಯಲ್ಲಿ ಕಲಿತಾ ಇರ್ಬೇಕಾದ್ರೆ ಒಂದು ಮಟ್ಟಕ್ಕೆ ನಮ್ಗೆ ವೇದಿಕೆಗಳಿತ್ತು, ಆದ್ರೆ ಈಗ ಅದಕ್ಕಿಂತ ಹೆಚ್ಚಿನ ವೇದಿಕೆಗಳಿವೆ. ಹೆಚ್ಚಿನ ವೇದಿಕೆಗಳು ಇವತ್ತಿನ ಅವಕಾಶಗಳು ಹೆಚ್ಚಿವೆ. ಆ ಯುವ ಜನರು ಅದನ್ನ ಹೇಗೆ ಯೂಸ್ ಮಾಡ್ತಾರೆ, ಅವರು ಕರೆಕ್ಟ್ ಆಗಿ ಹಿಡ್ಕೊಂಡೋದ್ರೆ ಸಕ್ಸಸ್ ತರ ಇದೆ. ಅದೇ ಅವರು ಅದನ್ನ ಬೇರೆ ತರ ಹಿಡ್ಕೊಂಡೋದ್ರೆ, ಮಿಸ್ಯೂಸ್ ಮಾಡಿದ್ರೆ ಅದೇ ಅವರಿಗೆ ಉಲ್ಟಾ ಹೊಡೆಯೋ ಚಾನ್ಸ್ ಕೂಡ 100% ಇರುತ್ತೆ. ಇನ್ನೊಂದು ಏನಾಗುತ್ತೆ ಅಂದ್ರೆ, ಕೆಲವು ಕಡೆ ಏನೋ ತುಡಿತಾ ಲೆಕ್ಕಕ್ಕಿಂತ ಓವರ್ ಸ್ಪೀಡಾಗಿ ಹೋಗ್ತೀವಿ. ನಾವು SSLC ಫಿನಿಶ್ ಮಾಡ್ಬೇಕಾದನ್ನ 7th ಅಲ್ಲೇ ಫಿನಿಶ್ ಮಾಡ್ತೀವಿ. SLC ಬಂದಾಗ ಕಾಲೇಜಿಂದ ಮುಗಿಸ್ಬಿಡ್ತೀವಿ. ಆಮೇಲೆ ಕಾಲೇಜ್ ಬಂದ ಮಾಡೋದಕ್ಕೆ ಏನಿರೋದಿಲ್ಲ. ಅಂದ್ರೆ ಒಂಥರ ಅದರಲ್ಲಿ ಜಿಗುಪ್ಸೆ ಬಂದಿರ್ತೀವಿ, ಸಾಕಪ್ಪ ಏನಿದ್ರಲ್ಲಿ ಅನ್ನೋಂಥ ಒಂದಿರ್ತದೆ.
ಬಟ್ ಮಹೇಶ್, ನಿಮಗೆ ಈ ಒಂದು ಬೇರೆ ಕನಸುಗಳೇನಿವೆ? ಅಂದರೆ ನಿಮ್ಮ ಆರ್ಟ್ ಫೀಲ್ಡನ್ನು ಬಿಟ್ಟು ಬೇರೆ ಏನೊಂದು ಇಂಥದ್ದೊಂದು ಟೀಮ್ ಮಾಡಬೇಕು, ಈ ಥರದ್ದು ಟೀಮ್ ಮಾಡ್ಕೊಂಡು ಇದರಲ್ಲಿ ಏನಾದ್ರು ಅಚೀವ್ ಮಾಡಬೇಕು, ಆ ಥರ ಏನಾದರೂ ಕನಸುಗಳನ್ನು ಕಂಡಿದ್ದೀರಿ? ಆರ್ಟ್ ಫೀಲ್ಡ್ ಬಿಟ್ಟು ಮೊದಲಿಂದಲೂ ನನಗೆ ಈ ಜನರೊಟ್ಟಿಗೆ ಬೆರೆತು ಕೆಲಸ ಮಾಡೋದಂದರೆ ತುಂಬ ಇಷ್ಟ. ಹಾಗಾಗಿ ಒಂದು ಆಸೆ ಇದೆ, ಮುಂದಿನ ದಿನಗಳಲ್ಲಿ ಒಂದು ಪೊಲೀಸ್ ಆಗಿ ಒಂದು ಕಾರ್ಯನಿರ್ವಹಿಸಬೇಕಂತ ತುಂಬ ಆಸೆ ಇದೆ. ಅದರ ನಿಟ್ಟಿನಲ್ಲಿ ತಯಾರಿಯನ್ನು ನಡೆಸ್ತಾ ಇದ್ದೇನೆ. ಒಂದಷ್ಟು ಈಗ ಆಲ್ರೆಡಿ ಒಂದಷ್ಟು ಪ್ಲ್ಯಾನ್ಗಳು ಇರೋದ್ರಿಂದ ಅದನ್ನೆಲ್ಲ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಲಿಕ್ಕೆ ನೋಡ್ತಿದ್ದೆ. ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಫುಲ್ ಟೈಮ್ ಆ ಕಡೆ ಕೊಡಬೇಕಂತ ಪ್ಲ್ಯಾನ್. 100% ಒಳ್ಳೆ ಯೋಚನೆನೇ, ಕನಸುಗಳು ನನಸಾಗಲಿ. ಥ್ಯಾಂಕ್ ಯು. ಜಾನಪದ ಹಾಡ್ತೀರಂತಲ್ಲ, ಒಂದು ಹಾಡಿ. ಕಂಸಾಳೆ ನೃತ್ಯದ ಮಲೆ ಮಹದೇಶ್ವರ ಅವರನ್ನ ಹೊಗಳುವಂತ ಹಾಡು. 6 ಮಲೆ 7 ಮಲೆ ಜೇನು ಮಲೆ ಗುಂಜಿ ಮಲೆ ಗುಲಗುಂಜಿ ಮಲೆ ತಪ್ಪದೆ ಕುಣಿತು ನಾಟ್ಯವಾಡುತ್ತಿರುವ ನಮ್ಮಪ್ಪ ಮುದ್ದು ಮಾಯ್ಗಾರ್ ಮಹದೇಶ್ವರಗೆ ಉಘೇ ನಿರಪ್ಪ ಉಘೇ ಉಘೇ ಉಘೇ. ತಾಲು ಲೈಲು ಲೈಲೋ ಶಿವತಾಲು ಲೈಲು ಲೈಲೋ ತಾಲು ಲೈಲು ಲೈಲೋ ಶಿವತಾಲು ಲೈಲು ಲೈಲೋ. ಬೆಟ್ಟದ ಮಾದಪ್ಪ ಬರುವಾಗ ಹುಟ್ಟುಗಲು ಗುಡುಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯ ನೋಡಣ್ಣ. ಬೆಟ್ಟದ ಮಾದಪ್ಪ ಬರುವಾಗ ಹುಟ್ಟುಗಲು ಗುಡುಗುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯ ನೋಡಣ್ಣ. ತಾಲು ಲೈಲು ಲೈಲೋ ಶಿವತಾಲು ಲೈಲು ಲೈಲೋ ತಾಲು ಲೈಲು ಲೈಲೋ ಶಿವತಾಲು ಲೈಲು ಲೈಲೋ ತಾಲು ಲೈಲು ಲೈಲೋ ಶಿವತಾಲು ಲೈಲು ಲೈಲೋ. ಗುಡ್, ಥ್ಯಾಂಕ್ ಯು. ಬಹುಶಃ ಜಾನಪದ ಗೀತೆಗಳು ಅದು ಸಾರ್ವಕಾಲಿಕ, ಅದಕ್ಕೆ ಸಾವಿಲ್ಲ. ಹೌದು, ನಾವು ಸತ್ರು ಅದು ಇರುತ್ತೆ. ಯಾಕಂದರೆ ಈ ನಮ್ಮೆಲ್ಲ ಹಿರಿಯರು ಅವರ ಸಂತೋಷಗಳನ್ನು ಕಂಡುಕೊಂಡಿದ್ದೆ ಜಾನಪದದ ಮೂಲಕ. ಅದಕ್ಕೆ ನೀವು ಕಂಸಾಳೆ ಹೇಳ್ತಿರೋ, ವೀರಗಸೆ ಹೇಳ್ತಿರೋ, ಅಲ್ಲ ಲಾವಣಿ ಹೇಳ್ತಿರೋ, ಅಲ್ವಾ ಇನ್ನೊಂದಷ್ಟು ಪ್ರಕಾರಗಳನ್ನು ಹೇಳ್ತಿರೋ, ಈವನ್ ಇನ್ಕ್ಲೂಡಿಂಗ್ ಸೋಬಾನೆ ಇರ್ಬೋದು ಅಲ್ವಾ, ಎಲ್ಲ ಮದುವೆ ಮನೆಯಲ್ಲಿ ಹಾಡುಗಳು ಎಲ್ಲವೂ ಕೂಡ ನಮ್ಮ ಇವತ್ತಿಗೂ ಖುಷಿ ಕೊಡುವಂಥ ಹಾಡುಗಳು. ಅದಕ್ಕೆ ಅದರದ್ದೇ ಆದ ರಾಗ ಅಂತ ಅವರೇ ಇಟ್ಕೊಂಡ ರಾಗಗಳು, ಅದಕ್ಕೆ ಅವರದ್ದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಒಟ್ಟಾರೆಯಾಗಿ ಅವರ ಮನಸ್ಸಿನೊಳಗೆ ಏನೆಲ್ಲ ಹೇಳಬೇಕು ಅಂತ ಇರ್ತದೋ ಅದನ್ನೆಲ್ಲ ಅವ್ರಿಗೆ ಖುಷಿ ಬಂದ ರೀತಿಯಲ್ಲಿ ಹೇಳ್ಕೊಂಡಿದ್ದೆ ಜಾನಪದ ಅಂತ ನನಗೆ ಅನ್ನಿಸ್ತಾ ಇದೆ. ಆರ್ಟ್ ಫೀಲ್ಡಿಗೆ ಹೋದಾಗ ನನಗನ್ನಿಸೋದು ರೂಬಿಕ್ಸ್ ಕ್ಯೂಬ್ ಇರ್ಬೋದು, ಅದು ಇನ್ನಿತ ಆರ್ಟ್ ಫೀಲ್ಡ್ಗೆ ಹೋದಾಗಲೂ ನಮಗೆ ಎಲ್ಲ ಕಡೆಗೂ ನಮ್ಮ ಮನೆಯವರ ಒಂದು ಸಪೋರ್ಟ್ ಇರ್ಬೋದು, ಮನೆಯ ವಾತಾವರಣ ನಮ್ಗೆ ತುಂಬ ಹೆಲ್ಪ್ ಆಗ್ತದಲ್ಲ. ನಿಮ್ಗೆ ಹೇಗಿತ್ತು ಮನೆ ವಾತಾವರಣ? ಮನೆ ವಾತಾವರಣದಲ್ಲಿ ಮೊದಲಿಂದ ನನಗೆ ಸಪೋರ್ಟ್ ಮಾಡ್ತಿದ್ರು. ಆದರೆ ನಾನು ಫಸ್ಟಿಗೆ ಗ್ರಾಫ್ ಶೀಟಲ್ಲಿ ಆರ್ಟ್ ಮಾಡ್ತಾ ಇರಬೇಕಾದ್ರೆ ರಾತ್ರಿ ಇಡೀ ಎಲ್ಲ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಿದ್ದೆ ಬೆಳಿಗ್ಗೆ ತನಕ. ಯಾಕೆಂದರೆ ಬೆಳಿಗ್ಗೆ ಕಾಲೇಜ್ ಇರುತ್ತೆ, ಸಂಜೆ ಬಂದ ನಂತರ ಕೂತ್ಕೊಂಡು ಡ್ರಾಯಿಂಗ್ ಮಾಡ್ತಿದ್ದೆ. ನನಗೆ ಫಸ್ಟ್ ಯಶ್ ಅವರು ಡ್ರಾಯಿಂಗ್ ಮಾಡಿದಾಗ ಅದನ್ನು ಕಂಪ್ಲೀಟ್ ಮಾಡೋದಕ್ಕೆ 14 ದಿನ ಹಿಡಿದಿತ್ತು. ಸೊ 14 ದಿನನೂ ರಾತ್ರಿ ನಿದ್ದೆ ಬಿಟ್ಟು ಕೂತ್ಕೊಳ್ತಿದ್ದೆ. ಆಗ ಬೈತಾ ಇದ್ರು ಮನೆಯಲ್ಲಿ, ಯಾಕೆ ಇದೆಲ್ಲ ಮಾಡ್ತೀವಿ, ಸುಮ್ಮನೆ ಬೇಕಾ, ಇದ್ರಲ್ಲಿ ಏನಾಗುತ್ತೆ ಮುಂದೆ ಅಂತ. ಬಟ್ ಅವರಿಗೆ ಗೊತ್ತಿರೋದಿಲ್ಲ ಹೇಗೆ ಬಿಡಿ, ನಮ್ಗೆ ಗೊತ್ತಿರೋದಿಲ್ಲ. ಆನಂತರ ಯಾವಾಗ ನಂಗೆ ಎಲ್ರು ನನಕ್ಕಿಂತ ಜಾಸ್ತಿ ಈಗ ಊರಲ್ಲಿ ಅವ್ರ ಹತ್ರನೇ ಹೇಳ್ತಾರೆ, ನಿಮ್ಮ ಮಗ ಹಾಗೆ ಮಾಡಿದ್ನಂತೆಲ್ಲ ಬಹಳ ಒಳ್ಳೆ ಆಗಿದೆ, ಆ ಥರ ರೆಸ್ಪಾನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ಅವ್ರಿಗೆ ಗೊತ್ತಾಯ್ತು ಇದ್ರಲ್ಲಿ ಅವನಿಗೆ ಏನೋ ಒಂದು ಫ್ಯೂಚರ್ ಇದೆ. ಹಾಗಾಗಿ ಈಗ ನಾನು ಏನ್ ಮಾಡಿದ್ರು ಅವ್ರ ಬೆನ್ನ ಹಿಂದೆ ಗಟ್ಟಿಯಾಗಿ ನಿಂತಿದ್ದಾರೆ, ನಂಗೆ ಫುಲ್ ಸಪೋರ್ಟ್ ಇದೆ. ಯಾರೆಲ್ಲ ಮನೆಯಲ್ಲಿ ನಾನು, ಅಪ್ಪ, ಅಮ್ಮ ಇಬ್ರು, ನಾನು ಒಬ್ಬನೇ ಮಗ. ಓ ವೆಲ್, ಹಾಗಿದ್ರೆ ಅವ್ರು ತುಂಬಾ ಕೇರ್ ಮಾಡ್ಲೇಬೇಕು ಅಲ್ವಾ? ಅಲ್ಲಿ ಮಕ್ಕಳಿದ್ರೆ ಕೇರ್ ಮಾಡ್ತಾರೆ, ಬಟ್ ಎಲ್ಲ ನಿದ್ದೆ ಬಿಡ್ತಾರೆ ಅಂದ್ರೆ ಅವರಿಗೂ ಟೆನ್ಷನ್ ಆಗುತ್ತೆ. ಓಕೆ ಓಕೆ. ಇದನ್ನು ಬಿಟ್ಟು ನೀವು ತುಂಬಾ ಇಷ್ಟಪಡುವಂತ ಆರ್ಟ್ ಫೀಲ್ಡ್ ಯಾವುದು? ಅಂದ್ರೆ ನಿಮ್ಮದ್ರಲ್ಲಿ ರೂಬಿಕ್ಸ್ ಕ್ಯೂಬ್ ಇರ್ಬೋದು ಅಥವಾ ಪೆನ್ಸಿಲ್ ಸ್ಕೆಚ್, ಆ ಥರ ಏನಾದರೂ ಆಸೆಗಳನ್ನು ಅಥವಾ ನೋಡಿ ಇಷ್ಟಪಟ್ಟಿದ್ದು? ಈಗ ವಿಲಾಸ್ ನಾಯ್ಕ್ ಅಂತವ್ರು ನಮ್ಮದು, ಅವರು ಫೇಮಸ್ ಆದರು. ಅದೇ ರೀತಿಯಾಗಿ ಬಹಳಷ್ಟು ಜನ ಚಿತ್ರಮಿತ್ರ ಇದ್ದಾರೆ ನಮ್ಮಲ್ಲೆಲ್ಲ. ಉಡುಪಿಯವರೇ ಆದಂಥ ರಮೇಶ್ ರಾವ್ ಇದ್ದಾರೆ, ಅದ್ಭುತವಾದಂಥ ಕಲಾವಿದರಿದ್ದಾರೆ. ಹೇಗೆ ಅನಿಸಿದೆ? ನನಗೆ ಈ ಹೊಸ ಈ ಕ್ರಿಯೇಟಿವ್ ಆಗಿ ಮಾಡೋದಕ್ಕೆ ಮೂಲ ಪ್ರೇರಣೆ ಅಂದರೆ, ನಾನು ಚಿಕ್ಕದಿರುವಾಗಲೂ ನನಗೆ ಮ್ಯಾಜಿಕ್ ಅಂದರೆ ತುಂಬ ಇಷ್ಟ ಇತ್ತು. ನಾನು ಚಿಕ್ಕದಿರುವಾಗ ಅಲ್ಲಲ್ಲೆಲ್ಲ ಶೋ ನಡೀತಿತ್ತಲ್ಲ, ಜಾಸ್ತಿ ನಾನು ಶೋ ನೋಡ್ತಿದ್ದೆ ಅಂದರೆ
ಪ್ರೊಫೆಸರ್ ಶಂಕರ್ ಜೂನಿಯರ್ ಶಂಕರ್ ಅವರ ಒಂದಷ್ಟು ಕಡೆ ಶೋ ಮಾಡ್ತಾ ಇದ್ರು. ನಾವು ಚಿಕ್ಕದಿರುವಾಗ ಅವರೇ ಇದ್ದಿದ್ದು. ಅದೇ ಹಾಗಾಗಿ ಅವರ ಈ ಮ್ಯಾಜಿಕ್ ಶೋಗಳನ್ನ ನೋಡ್ತಾ ಬೆಳೆದ್ವಿ. ಅನಂತರ ಇನ್ನು ನಾವು ಹೈಸ್ಕೂಲ್ಗೆ ಬರ್ತಾ ಕುದ್ರೋಳಿ ಗಣೇಶ್ ಅವರ ಮ್ಯಾಜಿಕ್ ಅನ್ನು ನೋಡ್ತಾ ಇದ್ವಿ. ಅವರೆಲ್ಲ ಈ ನಾರ್ಮಲ್ ಮ್ಯಾಜಿಕ್ ಅನ್ನ ಅದಕ್ಕೊಂದು ಹೊಸ ಟಚ್ ಕೊಟ್ಟು ಆರ್ಟಿಸ್ಟಿಕ್ ಆಗಿ ಮಾಡಿದವರು. ಹಾಗಾಗಿ ಅಂತ ಈ ಪ್ರದರ್ಶನಗಳೆಲ್ಲ ನಮ್ಮ ಮನಸ್ಸಲ್ಲಿ ಒಂದು ಹೊಸ ಒಂದು ಜಾಗವನ್ನ ಪಡೀತು. ನಮಗೂ ಈ ತರ ಒಂದು ಯಾವುದೋ ಒಂದು ನಾರ್ಮಲ್ ಆಗಿ ಮಾಡೋದನ್ನ ಆರ್ಡಿನರಿ ಆಗಿ ಮಾಡೋದನ್ನ ಎಕ್ಸ್ಟ್ರಾಆರ್ಡಿನರಿ ಜನರಿಗೆ ಹತ್ರ ರೀಚ್ ಆಗೋ ತರ ಮಾಡು ಅಂತ ಒಂದು ಬೀಜ ಬಿತ್ತಿದ್ದು ಅಂತ ಪ್ರದರ್ಶನಗಳು. ಹಾಗಾಗಿ ನಾವೀಗ ನಾರ್ಮಲ್ ಆಗಿ ಡ್ರಾಯಿಂಗ್ ಮಾಡ್ತೇವೆ, ಅದನ್ನ ಡಿಫ್ರೆಂಟ್ ಆಗಿ ಹೇಗೆ ಮಾಡೋದಾದ್ರೆ ರೂಬಿಕ್ಸ್ ಕ್ಯೂಬ್ ಅನ್ನು ಹಾಕಿ ಮಾಡುವಂತ. ನಮ್ಗಂದ್ರೆ ಒಂದು ಹೊಸ ಸಾಧ್ಯತೆಗಳನ್ನ ನಮಗೆ ಕ್ರಿಯೇಟ್ ಮಾಡೋದಕ್ಕೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಮಹೇಶ್, ಜೊತೆಗೆ ಇನ್ಯಾರಾದ್ರೂ ರೂಬಿಕ್ಸ್ ಕ್ಯೂಬ್ ಆರ್ಟ್ ಕಲಿಬೇಕು ಅಂತಿದ್ರೆ ಏನ್ ಹೇಳ್ತೀರಿ? ರೂಬಿಕ್ಸ್ ಕ್ಯೂಬ್ ಆರ್ಟ್ ಕಲಿಬೇಕಾದ್ರೆ ಮೇನ್ ಅವ್ರಿಗೆ ಪೇಷನ್ಸ್ ಬೇಕು. ನಾನು ಫಸ್ಟ್ ಹೇಳೋದು ಅದೇ, ಪೇಷನ್ಸ್ ಬೇಕು. ನೀವು ನಾಳೆ ಬೆಳಿಗ್ಗೆ ಮುಗಿಸ್ತೇನೆ ಅಂದ್ರೆ ದಯವಿಟ್ಟು ರೂಬಿಕ್ಸ್ ಕ್ಯೂಬ್ ಪರ್ಚೇಸ್ ಮಾಡ್ಲೇಬೇಡಿ. ಹೌದು, ಯಾಕಂದ್ರೆ ಒಂದು 15 ದಿವಸದಲ್ಲಿ ತಗೊಳ್ತೀನಿ, ನನ್ಗೆ ಟೈಮ್ ಇದೆ ಅಂತಂದ್ರೆ ಮಾತ್ರ ರೂಬಿಕ್ಸ್ ಕ್ಯೂಬ್ ತಗೊಳ್ಳಿ, ಟ್ರೈ ಮಾಡಿ. ಮತ್ತೆ ನಾಳೆ ಬೆಳಿಗ್ಗೆ ಚಿತ್ರ ಬೇಕು, ನಾಳೆ ಬೆಳಿಗ್ಗೆ ನಾನು ಆರ್ಟಿಸ್ಟ್ ಆಗ್ತೇನೆ ಅಂತ ನೀವು ಯೋಚನೆ ಮಾಡ್ಬೇಕು. ಖಂಡಿತ ಅದಕ್ಕೆ ಇಳಿಬಾರ್ದು. ಯಾಕಂದ್ರೆ ಮೊದ್ಲಿಗೆ ನಾವು ರೂಬಿಕ್ಸ್ ಕ್ಯೂಬ್ ಅನ್ನ ಸಾಲ್ವ್ ಮಾಡಿ ಕಲಿಬೇಕು. ಅದಕ್ಕೆ ನಮ್ಗೆ ನಮ್ಮ ಹತ್ರ ನಮ್ಮ ಕೆಪಾಸಿಟಿ ಮೇಲೆ ನಾವು ಎಷ್ಟು ಬೇಗ ಕಲಿತೇವೆ ಅಷ್ಟು ಬೇಗ ಕಲಿಬಹುದು. ಮೊದಲು ಅದಕ್ಕೆ ಟೈಮ್ ಕೊಡಬೇಕು. ರೂಬಿಕ್ಸ್ ಕ್ಯೂಬ್ ಅನ್ನ ಸಾಲ್ವ್ ಮಾಡಲಿಕ್ಕೆ ಕಲಿತ ನಂತರ ನಾವು ಅದನ್ನ ಆರ್ಟ್ ವರ್ಕ್ ಮೇಲೆ ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಪಿಕ್ಸೆಲ್ ಅಲ್ಲಿ ಆರ್ಟ್ ವರ್ಕ್ ಅನ್ನ ಹೇಗೆ ಮಾಡ್ಬೋದು, ನಾವೇ ಮ್ಯಾನ್ಯಲ್ ಆಗಿ ನಾನು ಮೊದಲು ಕಲಿತಿದ್ದದ್ದು ಹಾಗೆ ಗ್ರಾಫ್ ಶೀಟ್ ಅಲ್ಲಿ ಅಥವಾ ಒಂದು ಪೇಪರ್ ಅಲ್ಲಿ ಬಾಕ್ಸ್ ಹಾಕೊಂಡು ಅದಕ್ಕೆ ಕಲರ್ ಅನ್ನು ಫಿಲ್ ಮಾಡ್ತಾ, ಕಲರ್ ಫಿಲ್ ಮಾಡ್ಲಿಕ್ಕೆ ಸ್ಕೆಚ್ ಪೆನ್ ಸಿಗದಿದ್ರೆ ಅಲ್ಲಿ ಬರಿತಾ ಹೋಗುದು. ವೈಟ್ ಆದ್ರೆ ವೈಟ್, ಡಬ್ಲ್ಯೂ, ಯೆಲ್ಲೋ ಆದ್ರೆ ವೈ, ಹಾಗೆ ಬರಿತಾ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತಿದ್ದೆ. ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಒಂದು ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಇದೆ. ಅದೇ ಕಷ್ಟ ಏನಂದ್ರೆ ಲಾಂಗ್ ಟರ್ಮ್ ಆಗುತ್ತೆ ಆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ. ನಾನು ಅದನ್ನೇ ಅವಾಗ ಹೇಳಿದ್ ನಿಮಗೆ. ಸಮಸ್ಯೆ ಏನಂದ್ರೆ ರೂಬಿಕ್ಸ್ ಕ್ಯೂಬ್ ನೀವು ಮಾಡಿದಿರಲ್ಲ, ಅದನ್ನ ನೋಡಿದ್ರೆ ನಮ್ಗೆ ಆಸೆ ಆಗುತ್ತೆ. ಯಾಕಂದ್ರೆ ಬಹುಶಃ ನಾವೇನು ಅನ್ಕೊಳ್ತೀವಿ, ಮಹೇಶ್ ಕ್ಲಾಸಿಗೆ ಸೇರಿ ಆಯ್ತು, ಈ ವಾರ ಸೇರಿದ್ರೆ ಬರುವ ವಾರ ಒಂದು ಆರ್ಟ್ ರೆಡಿ ಆಗ್ತದೆ ಅಂತ ನಾವು ಅಂದ್ಕೊಳ್ತೀವಿ. ಹೌದು, ಬಟ್ ನೀವು ಆ ಪೀಸ್ ಅನ್ನು ಹೇಳ್ತಾ ಇದ್ರಲ್ಲ, ಇವಾಗಲೇ ಗೊತ್ತಾಗ್ತದೆ. ಯಾಕಂದ್ರೆ ಅದಕ್ಕೆ ಎಷ್ಟು ತಲೆ ಖರ್ಚು ಮಾಡಬೇಕು. ಆದ್ಮೇಲೆ ಇದೇ ಫುಲ್ ಡೇ ಅಲ್ವಲ್ಲ ಕ್ಲಾಸು, ನಾವು ಒಂದು ಅರ್ಧ ಗಂಟೆ 1 ಗಂಟೆ ಕ್ಲಾಸ್ ಇರ್ತದೆ, ತುಂಬಾ ಕಷ್ಟ ಆಗುತ್ತೆ. ಆಮೇಲೆ ಅದ್ರ ಜೊತೆ ಪೇಷನ್ಸೇ ಇಲ್ಲದಿದ್ರೆ ಇದನ್ನ ಮಾಡೋದಕ್ಕೆ ಸಾಧ್ಯನೇ. ಅದ್ರ ಜೊತೆಗೆ ಇದಕ್ಕೆ ಫೋಟೋಶಾಪ್ ವರ್ಕ್ ಇಂಪಾರ್ಟೆಂಟ್ ಅಂತ ಅನಿಸ್ತದೆ ನಿಮಗೆ? ಫೋಟೋಶಾಪ್ ವರ್ಕ್ ಇಂಪಾರ್ಟೆಂಟ್ ಅಲ್ಲ, ಅದು ನಮ್ಮ ಕೆಲಸವನ್ನ ಕಡಿಮೆ ಮಾಡುತ್ತೆ ಬಿಟ್ರೆ, ಈಸಿ ಮಾಡುತ್ತೆ ಬಿಟ್ರೆ ಫೋಟೋಶಾಪ್ ಇಂಪಾರ್ಟೆಂಟ್ ಅಲ್ಲ. ನಾನು ಫೋಟೋಶಾಪ್ ಯೂಸ್ ಮಾಡೋಕ್ಕಿಂತ ಮೊದಲು ನಾನು ಫಸ್ಟ್ ಇನಿಷಿಯಲ್ ಡೇಸ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ನಾನು ಮ್ಯಾನ್ಯಲ್ ಆಗೇ ಮಾಡ್ತಾ ಇದ್ದೆ. ಕೈಯಲ್ಲೇ ಬಾಕ್ಸ್ ಹಾಕೊಂಡು ಅದಕ್ಕೆ ಕಲರ್ ಫಿಲ್ ಮಾಡ್ತಾ, ಹಾಗೆ ಎಷ್ಟೋ ಪೇಪರ್ ವೇಸ್ಟ್ ಮಾಡಿದ್ದೇನೆ. ಒಂದ್ಸರಿ ಮಾಡ್ತೇವೆ, ಅಲ್ಲಿ ಮಿಸ್ಟೇಕ್ ಆಯ್ತು, ಗೊತ್ತಾಯ್ತು, ಆ ಪೇಪರ್ ಹೋಯ್ತು. ನೆಕ್ಸ್ಟಿಗೆ ಎಲ್ಲಿ ತನಕ ಕರೆಕ್ಟ್ ಆಗಿದೆ ಅದನ್ನ ಅಲ್ಲಿಂದ ಕಾಪಿ ಮಾಡಿ ನೆಕ್ಸ್ಟಿಗೆ ಇನ್ನೊಂದು ಹೊಸ ಸ್ಟೆಪ್ ಅನ್ನ ಮಾಡ್ತಾ ಹೋಗ್ತೇವೆ. ಹಾಗೆ ನಮ್ಗೆ ಮೊದಲೇ ಇನಿಷಿಯಲ್ ಡೇಸೇ ನಮ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ಸುಮಾರು ನಮ್ಮ ತಪ್ಪುಗಳನ್ನ ನಾವು ಅಲ್ಲಿ ಸರಿಪಡಿಸ್ಕೊಳ್ಬಹುದು. ಈಗ ನೀವಾಗ ಸ್ಕಿನ್ ಟೋನ್ ಹೇಳಿದ್ರಿ, ನಾವು ಅಲ್ಲಿ ಅದನ್ನ ಯಾವ ತರ ಮಾಡಿರ್ತೇವೆ, ನೆಕ್ಸ್ಟ್ ಇಲ್ಲಿ ಅದು ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಒಂದು ಕಲರ್ ನೋಡಿದ್ ಕೂಡ ನಮ್ಗೆ ಗೊತ್ತಾಗುತ್ತೆ, ಇಲ್ಲಿ ಈ ಕಲರ್ ಕೊಟ್ರೆ ಕರೆಕ್ಟ್ ಈ ಮ್ಯಾಚ್ ಬರ್ತದೆ. ಅದು ಯಾವಾಗ ಅಂದ್ರೆ ನೀವು ಅದ್ರ ಮೇಲೆ ಅಷ್ಟು ಹಿಡಿತವನ್ನು ಸಾಧಿಸಿದಾಗ. ನಾವು ದೂರದಿಂದ ನೋಡಿದ್ರೆ ಏನಿಲ್ಲ, ನಾವು ಏನ್ ಹೇಳ್ತೀವಿ ಅಂದ್ರೆ ಫೈನಲ್ ಆಗಿ ಕೋಟಿ ಚೆನ್ನರ್ ಮುಖ ಬಂದ್ರೆ ಒಳ್ಳೆ ಆಗಿದೆ ಅಂತ ಹೇಳ್ತೀವಿ, ಅಷ್ಟೇ, ಮುಗೀತು, ನಮ್ಮ ಕೆಲಸ ಮುಗೀತು. ಅಂದ್ರೆ ಅದ್ರ ಹಿಂದೆ ಅದ್ರ ಬಗ್ಗೆ ನಾಲೆಜ್ ಇದ್ರೆ ಮಾತ್ರ ನಾವು ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುತ್ತೆ. ನಮಗೆ ನಾಲೆಜ್ ಇಲ್ಲ. ಈಗ ನೋಡಿ, ನಿಮ್ಮ ಜೊತೆ ಇಷ್ಟು ಮಾತಾಡಿದ ಮೇಲೆ ಗೊತ್ತಾಯ್ತು, ಒಂದು ರೂಬಿಕ್ಸ್ ಕ್ಯೂಬ್ ಆರ್ಟ್ ಹಿಂದೆ ಎಷ್ಟು ಕೆಲಸ ಇದೆ, ಅದನ್ನು ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಆಮೇಲೆ ಒಂದು ಕಣ್ಣು ಬಿಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಇದೆಲ್ಲ ನಿಮ್ಮ ಜೊತೆ ಮಾತಾಡಿದ ಮೇಲೆ ಗೊತ್ತಾಯಿತು. ರಿಯಲಿ ಗ್ರೇಟ್ ಗ್ರೇಟ್ ಗ್ರೇಟ್. ನಿಮ್ಮ ಸಾಧನೆ ನಿರಂತರವಾಗಿರಲಿ ಮಹೇಶ್. ಆಮೇಲೆ ಜೊತೆಗೆ ನಿಮ್ಮ ಕನಸುಗಳು ಆದಷ್ಟು ಬೇಗ ನನಸಾಗಲಿ. ನೀವೊಂದಷ್ಟು ಹೊಸ ಕಲಾವಿದರ ಹುಟ್ಟಿಗೆ ನೀವು ಕಾರಣ ಆಗಿ ಅಂತ ನಮ್ಮದೊಂದು ಆಸೆ. ಆದ್ದರಿಂದ ನಿಮ್ಮೆಲ್ಲ ಕನಸುಗಳಿಗೆ ಎಲ್ಲರ ಆಶೀರ್ವಾದ ಇರಲಿ. ಜೊತೆಗೆ ನೀವು ಇನ್ನಷ್ಟು ಸಾಧನೆಯನ್ನು ಏರಿ ನಮಗೆ ಮತ್ತಷ್ಟು ನಮ್ಮ ಈ ಉಡುಪಿಗೆ ಕೀರ್ತಿ ತರವಾಗಲಿ ಅಂತ ನಮ್ಮ ವಾಹಿನಿಯ ವೀಕ್ಷಕರ ಪರವಾಗಿ ನಮ್ಮ ಪರವಾಗಿ ನಿಮಗೆ ಅಭಿನಂದನೆ. ಇಷ್ಟೊತ್ತು ಈ ಕಾರ್ಯಕ್ರಮಕ್ಕೆ ಬಂದ್ರಿ. ನಿಮ್ಮ ಇವತ್ತು ನಿಜವಾಗಿ ಸಂಡೇ ಅಂದರೆ ಪಾಪ ಎಲ್ಲರೂ ಬ್ಯುಸಿ ಇರ್ತಾರೆ, ಆದರೆ ನರ್ಮಲ್ ಕೂಡ ಇಷ್ಟೊಂದು ಹೊತ್ತಲ್ಲಿ ಬಂದು ನಮ್ಮ ಜೊತೆ ಈ ಒಂದು ನಿಮ್ಮ ಅಮೂಲ್ಯ ಸಮಯವನ್ನು ಕಳೆದುಕೊಳ್ಳೋದ್ರ ಜೊತೆಗೆ ನಮಗೆ ಒಳ್ಳೆ ಮಾಹಿತಿಯನ್ನು ನೀಡಿದ್ರಿ. ರೂಬಿಕ್ಸ್ ಕ್ಯೂಬ್ ಅಂದರೆ ಏನು ಅಂತ ನಿಮ್ಗೆ ತಿಳಿಸ್ಬಿಟ್ರಿ. ನಮ್ಗೆ ಭಾಳ ಖುಷಿ ಆಯಿತು. ಅದಕ್ಕೋಸ್ಕರ ಮತ್ತೊಮ್ಮೆ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್.